ಅಧ್ಯಾಯ 5 ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಅರ್ಜುನನ ಗೊಂದಲ. ಅರ್ಜುನ ಉವಾಚ ಸನ್ಯಸ್ಯಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಶ್ರೇಯೇತರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನ್ ಕೇಳಿದನು, ಏ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯಾ, ಅನಂತರ ನೀನು ಭಕ್ತಿ ಬರೋ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯಾ? ಇವೆರಡರಲ್ಲಿ ಹೆಚ್ಚು ಶ್ರೇಯಸ್ಕರ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಅದೇ ಗೊಂದಲದಲ್ಲಿದ್ದಾನೆ. ಒಂದ ಕರ್ಮವನ್ನು ಬಿಡ್ಬೇಕಾ, ಭಕ್ತಿ ಬರೋ ಕರ್ಮವನ್ನು ಮಾಡಬೇಕಾ ಅಂತ. ಭಗವಂತ ಎಂತ ಹೇಳ್ತಾನೆ ನೋಡುವ. ಎಸ್, ಈಗ ಒಣ ಮಾನಸಿಕ ಆಹಾಪೋಹಗಳಿಂದ ಭಕ್ತಿ ಸೇವೆ ಉತ್ತಮವಾಗಿದೆ. ಅಂದ್ರೆ ಈ ಆಹಾಪೋಹ ಅಂದ್ರೆ ನನ್ನ ಪ್ರಕಾರ, ಮೈಟ್ ಬಿ, ಮೇ ಬಿ, ಪರ್ಹ್ಯಾಪ್ಸ್, ಬಟ್, ಇಫ್ ಹೆಚ್ಚಿನವ್ರು ಹೇಳ್ತಾರೆ. ಹೇಗಂದ್ರೆ ನನ್ನ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತುಂಬ ಕಾಲೇಜ್ ಸ್ಟೂಡೆಂಟ್ಸ್ ಅವರೆಲ್ಲ ಇದ್ರು. ಅಲ್ಲಿ ಈ ಆಳ್ವಾಸ್ ಕಾಲೇಜಲ್ಲಿ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ 5 ವರ್ಷದಿಂದ ಅಲ್ಲಿ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ಗೆ ನಾವು ಹೋದ ಬುಕ್ ಡಿಸ್ಟ್ರಿಬ್ಯೂಷನ್ಗೆ. ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಬಂದು ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹೀಗೆ, ಎಲ್ಲರೂ ಸ್ಟೂಡೆಂಟ್ಸ್ ಅಂದರೆ ಕೃಷ್ಣನ ಬಗ್ಗೆ ಏನು ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹೀಗೆ. ಇದೆಲ್ಲ ನಮ್ಮ ಪ್ರಕಾರ ನಾವು ಹೇಳಬಾರ್ದು. ಯಾಕೆಂದ್ರೆ ನಾವು ಏನೂ ಅಲ್ಲ. ನಿಮಗೆ ನಮ್ಗೆ ಗೊತ್ತಾಗಿದೆ, ಬ್ರಹ್ಮನ ಲೈಫ್ ಸ್ಪ್ಯಾನ್ ಎದುರು ನಾವು ಏನೂ ಅಲ್ಲ. ಅವನ ಕಲ್ಪ ಏನು, ನಾವು ಅದು ಕೂಡ 100 ವರ್ಷ ಕೂಡ ಕಡಿಮೆ ಆಗ್ತಾ ಉಂಟು. ಈಗ 80 ವರ್ಷ ಎಲ್ಲ ಬದುಕ್ತಾರೆ. ಹಾಗಾಗಿ ನಾವು ಎಂತ ಕೊಡ್ಬೋದು? ಈ ಕಾರಣೋದಕಶಾಹಿ ವಿಷ್ಣು ಆ ರೋಮದಿಂದ ಕೋಟಿ ಬ್ರಹ್ಮಾಂಡ ಸೃಷ್ಟಿಯಾಗ್ತದೆ. ಹಾಗಾಗಿ ನಮ್ಗೆ ಎಂತಂದ್ರೆ ಒಂದು ಸರಿಯಾದ ರೋಗ ಬಂದ್ರೆ ನಾವು ಟೋಟಲ್ ಪ್ಯಾನಿಕ್ ಆಗ್ತೇವೆ. ಮತ್ತೆ ನಾವು ಹೇಳುದು ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹೀಗೆ. ಇಲ್ಲ ಸರ್, ನಮ್ಮ ಪ್ರಕಾರ ನಾವು ಎಂತ ಹೇಳ್ಬಾರ್ದು. ಯಾಕಂದ್ರೆ ನಾವು ಏನು ಅಲ್ಲ. ಅದಕ್ಕೆ ಆಚಾರ್ಯ ನೋಡಿ, ಪ್ರಭುಪಾದ ಅವರಿಗೆ ಗೊತ್ತುಂಟು, ಜನರು ಈ ರೀತಿ ಹೇಳ್ತಾರೆ. ಅದಕ್ಕೋಸ್ಕರ ಆ ಭಾವಾರ್ಥದಲ್ಲಿ ಬ್ರಹ್ಮನ ಲೈಫ್ ಟೈಮ್ ಎಲ್ಲ ಕೊಟ್ಟಿದ್ದಾರೆ. ಅವನ ಕಲ್ಪ ಮತ್ತೆ ನಮ್ದು ಟೈಮ್ ಎಂತ, ಅವನ 1 ಸೆಕೆಂಡ್ ನಮ್ದು 1 ಲಕ್ಷ ವರ್ಷ. ಹಾಗಾಗಿ ನಾವು ಏನೂ ಅಲ್ಲ. ನಾವು ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ, ಒಂದು ಸಣ್ಣ ಒಂದು ಇರುವೆ ಕಾಣ್ತದೆ. ಇರುವೆ ಕಾಣುವಾಗ ನಾವು ಎಂತ ಹೇಳ್ತೇವೆ ಅಂದ್ರೆ, ಇರುವೆದು ಲೈಫ್ ಸ್ಪ್ಯಾನ್ ಕೂಡ ತುಂಬಾ ಕಡಿಮೆ, ಫಾಸ್ಟ್ ಹುಡ್ತದೆ ಮತ್ತೆ ಸಾಯ್ತದೆ. ನಾವಿದ ನೋಡಿ ಏನು ಅಲ್ಲ ಇರುವೆ ಅಂತ ನಾವು ಭಾವಿಸ್ತೇವೆ. ಅದೇ ರೀತಿ ಬ್ರಹ್ಮ ನಮ್ಮನ್ನು ನೋಡಿ ಏನು ಅಲ್ಲ ಅಂತ ಭಾವಿಸ್ತಾನೆ. ಆದ್ರೂ ನಾವು ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹಾಗೆ, ಈ ರೀತಿ ನಾವು ಹೇಳ್ತೇವೆ. ಹಾಗಾಗಿ ಇದನ್ನು ನಾವು ಬಿಡಬೇಕು. 2ನೇ ಅಧ್ಯಾಯದ ಶ್ಲೋಕ 11-30 ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ. ಶ್ಲೋಕ 31-37 ನಿಗದಿತ ಕರ್ತವ್ಯ ವಿವರಿಸಲಾಗಿದೆ. ಶ್ಲೋಕ 42-45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಶ್ಲೋಕ 46-53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 4ನೇ ಅಧ್ಯಾಯದ ಶ್ಲೋಕ 33ರಲ್ಲಿ ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತು ಅರ್ಜುನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನ್ ಗೊಂದಲದಲ್ಲಿದ್ದಾಗ ಸನ್ಯಾಸವಾದ ಕರ್ಮ ಯುದ್ಧ ಯಾವ್ದು ಮಾಡ್ಬೇಕಂತ ಈಗ ಕೇಳ್ತಾ ಇದ್ದ. ಈಗ ಭಗವಂತನ ಉತ್ತರ. ಶ್ರೀ ಭಗವಾನ್ ಉವಾಚ ಸನ್ಯಸ್ಯ ಕರ್ಮಯೋಗಶ್ಚ ನಿಶ್ರೇಯಸ್ಕರ ಉಭೌ ತಯೋಸ್ತು ಕರ್ಮ ಸನ್ಯಾಸ್ಯತ್ ಕರ್ಮಯೋಗ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪದಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಕ್ತಿ ಸೇವಾ ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಇದನ್ನು ನಾವು ತಿಳಿಬೇಕು. ಎಸ್, ಈಗ ನೋಡಿ ಈ ಮೃಗನ ಕತೆ. ಈಗ ನಾವು ಹೆಚ್ಚಿನವರು ಹೇಳ್ತೇವಲ್ಲ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಉಪಕಾರ ಮಾಡಬೇಕು, ಅವನಿಗೆ ಇದು ಮಾಡ್ಬೇಕು. ಇದನ್ನ ತುಂಬಾ ನಮ್ದು ಉಂಟು. ಅಂದ್ರೆ ಹಾಸ್ಪಿಟಲ್ ಒಬ್ಬರು ಇದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ನಾವು ಸಹಾಯ ಮಾಡಬೇಕು. ಒಬ್ಬರಿಗೆ ಎಂತ ತಿನ್ಲಿಕ್ಕಿಲ್ಲ,
ಅವರಿಗೆ ನಾವೆಂತ ತಿನ್ಲಿಕ್ಕೆ ಕೊಡ್ಬೇಕು, ಒಬ್ಬ ಮನೆಯಲ್ಲ ನಾವು ಮನೆಗೆ ಎಂತ ಮಾಡ್ಬೇಕು. ಈ ರೀತಿ ನಾವೆಲ್ಲ ನಮ್ದು ಎಂತ ಅಂದ್ರೆ ಆ ಒಂದು ಇನ್ನೊಬ್ಬರ ಮೇಲೆ ಕಾಳಜಿ ಬರ್ತದೆ. ಇದಕ್ಕೆ ಹೇಳುವಂಥದ್ದು ನೀವು ಪುಣ್ಯ ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಒಳ್ಳೆಯ ವಿಷಯ, ಅದರಲ್ಲಿ ಪುಣ್ಯ ಗಳಿಸಿದ್ರೆ ಅದು ಕರೆನ್ಸಿ ಇದ್ದಾಗ ನಿಮಗೆ ಸ್ವರ್ಗಲೋಕ, ಬ್ರಹ್ಮಲೋಕ, ಉನ್ನತ ಲೋಕ ಹೋಗ್ಬೋದು. ಆದ್ರೆ ಇಲ್ಲಿ ನೃಗನ ಕಥೆ ನೋಡುವ. ಇಲ್ಲಿ ನೃಗ ಅಂತ ಒಬ್ಬ ರಾಜ ಇದ್ದ. ಅವ ಎಂತ ಮಾಡಿದ ಅಂದ್ರೆ ಎಲ್ಲ ಬ್ರಾಹ್ಮಣನ ಕರೆದು ಅವರಿಗೆ ಗೋದಾನ ಮಾಡಿದ. ಅದು ಕೂಡ ಗೋದಾನ ಹೇಗೆ ಮಾಡಿದು, ಗೋಗಳಿಗೆ ಬಂಗಾರ ಹಾಕಿ ದಾನ ಮಾಡಿದ. ಖಾಲಿ ಗೋದಾನ ಮಾಡಿದಲ್ಲ, ಗೋಗಳಿಗೆ ಬಂಗಾರ ಹಾಕಿ ದಾನ ಮಾಡಿದ. ತುಂಬಾ ಶ್ರೀಮಂತ ರಾಜ. ಒಂದು ಗೋ ಎಂತ ಆಯ್ತು ಅಂದ್ರೆ ವಾಪಸ್ ಅವನಲ್ಲಿಗೆ ಬಂತು. ಅವನಿಗೆ ಗೊತ್ತಿಲ್ಲ, ಯಾರಿಗೂ ದಾನ ಮಾಡಿದಾನೆ ವಾಪಸ್ ಬಂತು. ಅದನ್ನು ಇನ್ನೊಂದು ಬ್ರಾಹ್ಮಣಿಗೆ ದಾನ ಮಾಡಿದ. ಆದ್ರೆ ಆ ಬ್ರಾಹ್ಮಣ ಅವನಿಗೆ ಗೊತ್ತಾಯ್ತು ಇದು ಇನ್ನೊಬ್ಬರಿಗೆ ದಾನ ಮಾಡಿದ್ದು. ಅವ ಬಂದವನಿಗೆ ಶಾಪ ಹಾಕಿದ, ನೀನು ಲಿಸರ್ಡ್ ಆಗ್ಬೇಕಂತ. ನೆಕ್ಸ್ಟ್ ಹಾಗೆ ದಾನ ಮಾಡಿದ ನೋಡಿ, ನೆಕ್ಸ್ಟ್ ಲೈಫಲ್ಲಿ ಅವ ಲಿಸರ್ಡ್ ಆಗ್ತಾನೆ. ಮತ್ತೆ ಕೃಷ್ಣ ಎಂತ ಮಾಡ್ತಾನೆ, ಅವನನ್ನು ಆ ಶಾಪದಿಂದ ಕೃಷ್ಣ ಈ ದ್ವಾರಕ ಈ ವೃಂದಾವನ ಲೀಲೆ ಟೈಮಲ್ಲಿ ಕೃಷ್ಣ ಬಂದ ಅವನನ್ನು ಟಚ್ ಮಾಡ್ತಾನೆ, ಮತ್ತು ಅವ ನಿಜವಾದ ಇದಕ್ಕೆ ಹೋಗ್ತಾನೆ. ಹಾಗಾಗಿ ಇಲ್ಲಿ ನೋಡಿ ನೃಗ ರಾಜ ಮಾಡಿದೆ ಅಂತ ಒಳ್ಳೆಯ ವಿಷಯ. ಹಾಗಾಗಿ ಒಳ್ಳೆಯ ವಿಷಯ ಕೂಡ ಬಂಧನಕ್ಕೆ ದಾರಿ. ಅದಕ್ಕೆ ಹೇಳುವಂಥದ್ದು ಅಕರ್ಮ ಮಾಡಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು. ಅದಕ್ಕೆ ಯಾವುದೇ ಕರ್ಮ ಬಂಧನವಿಲ್ಲ, ಡೈರೆಕ್ಟ್ ಕೃಷ್ಣ ನೋಡ್ತಾನೆ. ಇಲ್ಲದ್ರೆ ಈ ಪಾಪ ಪುಣ್ಯ ಇದರಲ್ಲಿ ನಾವೆಂತಂದ್ರೆ ಪುಣ್ಯದಲ್ಲಿ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ನಾವು ಪುಣ್ಯ ಮಾಡ್ತೇವೆ, ಆದ್ರೆ ಎಂತ ಆಗ್ತದೆ ನೋಡಿ, ಮೊನ್ನೆ ಒಂದು ಸಣ್ಣ ಉದಾಹರಣೆ. ಈ ಲಾಕ್ಡೌನ್ ಟೈಮಲ್ಲಿ ಒಬ್ರು ನಮ್ಮ ಮಂಗಳೂರಲ್ಲಿ ಅವರ ಒಂದು 100 ಮಂದಿ ಭಿಕ್ಷುಕರು ಮತ್ತೆ ಕಾರ್ಮಿಕರಿಗೆ ಈ ರೇಷನ್ ಕೊಟ್ರು, 1,000 ರೇಷನ್ ಕೊಟ್ರು. ಅದೇ ನಾವು ಕೂಡ ಅವರಿಗೆ ಊಟ ಹಾಕಿದ್ದೇವೆ, ಪ್ರಸಾದ ನಮ್ದು ದೇವಸ್ಥಾನದಿಂದ. ಆದ್ರೆ ಎಂತಾಯ್ತು ಅಂದ್ರೆ ಅವರು ಆ ರೇಷನ್ ಅನ್ನು, ಯಾಕೆಂದ್ರೆ ನಾವು ಈಗ ಊಟ ಹಾಕ್ತಾ ಇದ್ದೇವೆ, ಅವರು ರೇಷನ್ ಅನ್ನು ಮಾರಿ ಅದರಲ್ಲಿ ಕುಡಿಯುದು ಎಲ್ಲರೂ. ಅಂದ್ರೆ 1,000 ರೇಷನ್ 500 ರೂಪಾಯಿಗೆ ಮಾರಿ ಎಲ್ಲ ಕುಡಿದ್ರು. ಈಗ ನೋಡಿ, ಅವರು ಪುಣ್ಯದ ಕೆಲಸ ಮಾಡಿದ್ರು, ಆದ್ರೆ ಅವರ ಹಣದಿಂದ ಮಾರಿ ಕುಡಿದ ಕಾರಣ ಅವರಿಗೆ ಪಾಪ ಹೇಳಿದ್ದಾರೆ. ಜನರಿಗೆ ಇದು ಗೊತ್ತಿಲ್ಲ. ಜನರು ಎಂತಂದ್ರೆ ಅದಕ್ಕೆ ಹೇಳುವಂಥದ್ದು, ಪ್ರಸಾದ ಕೊಟ್ರೆ ಎಂತ ಆಗ್ತದೆ ಅಂದ್ರೆ ಅವ ಒಳಗೆ ತಿಂತಾನೆ. ಹಾಗಾಗಿ ನೆಕ್ಸ್ಟ್ ಲೈಫಲ್ಲಿ ಅವನಿಗೆ ಒಳ್ಳೇದಾಗ್ತದೆ. ಈ ಲೈಫಲ್ಲಿ ಕೂಡ ಕೃಷ್ಣ ಪ್ರಜ್ಞೆ ಆಗ್ಬಹುದು, ಇಲ್ಲದ್ರೆ ನೆಕ್ಸ್ಟ್ ಲೈಫ್ ಅಂತೂ ಖಂಡಿತ ಅವನಿಗೆ ಒಳ್ಳೇದಾಗ್ತದೆ. ಹಾಗಾಗಿ ನಾವು ಪ್ರಸಾದ ಕೊಡುವಂಥದ್ದು. ಈ ಜನರು ಹೇಳ್ತಾರೆ ನಾವು ಒಳ್ಳೇದು ಮಾಡ್ಬೇಕು, ಪುಣ್ಯದ ಕೆಲಸ, ಇನ್ನೊಬ್ಬರಿಗೆ ಸಹಾಯ ಮಾಡೋದು. ಆದ್ರೆ ಅದು ಅಲ್ಲ. ಮೈನ್ ಎಂತಂದ್ರೆ ಅವನಿಗೆ ಕೃಷ್ಣ ಪ್ರಜ್ಞೆ ಕೊಡುವುದೇ ನಿಜವಾದ ಪುಣ್ಯದ ಕೆಲಸ. ಅದರಲ್ಲಿ ನಿಮಗೆ ಯಾವುದೇ ಕರ್ಮ ಬಂಧನವಿಲ್ಲ. ಎಸ್, ತ್ಯಜಿಸುವಿಗೆ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕದಯ ಬುದ್ಧಯ ಹರಿಸಂಬಂಧಿ ವಸ್ತುನ ಮುಮುಕ್ಷಿ ಪರಿತ್ಯಾಗೋ ವೈರಾಗ್ಯಂ ಫಾಲ್ಗು ಕಥೆಯೇತ್. ಮುಕ್ತಿಯನ್ನು ಸಾಧಿಸಲು ಕಾತರಿರುವ ವ್ಯಕ್ತಿಗಳು ದೇವೋತ್ತಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಕ್ಯವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇಲ್ಲಿ ಫಾಲ್ಗು ವೈರಾಗ್ಯ. ಫಾಲ್ಗು ವೈರಾಗ್ಯ ಅಂದ್ರೆ ಈಗ ಇದಕ್ಕೆ ಆಕ್ಚುಲಿ ಭಕ್ತಿಯಲ್ಲಿ ಫಾಲ್ಗು ವೈರಾಗ್ಯ ಅಲ್ಲ, ಯುಕ್ತ ವೈರಾಗ್ಯ ಇರಬೇಕು. ಇದಕ್ಕೆ ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. ಈಗ ನೋಡಿ, ಈ ಮಾಯವಾದಿ ನಿರಾಕಾರವಾದಿಗಳು ತುಂಬಾ ತುಂಬಾ ಸಂಸ್ಥೆಗಳು ಉಂಟು. ಅವರೆಂತ ಹೇಳುವುದಂದ್ರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಪ್ರಭುಪಾದ ಹೇಳ್ತಾರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಲ್ಲ. ಯಾಕೆಂದ್ರೆ ಕೃಷ್ಣ ಸೃಷ್ಟಿ ಮಾಡಿದ್ದು ಜಗತ್ತು ಕೂಡ ಎಂತ ಹೇಳುದು ಟೆಂಪರರಿ. ಇದು ಕೂಡ ಸತ್ಯವೇ, ಜಗತ್ತು ಕೂಡ, ಆದ್ರೆ ಟೆಂಪರರಿ. ಅವರು ಈ ಜಗತ್ತನ್ನು ಸುಳ್ಳು ಅಂತ ಹೇಳುವುದು. ಮತ್ತೆ ಅವ್ರು ಎಂತ ಹೇಳುದು ಅಂದ್ರೆ ಈ ಮಾಯವಾದ ಸನ್ಯಾಸಿಗಳೆಲ್ಲ, ಈ ಲ್ಯಾಪ್ಟಾಪ್ ಇದನ್ನು ಮುಟ್ಟಬಾರ್ದು, ಇದು ಮಾಯೆ ಮಾಯೆ, ಮತ್ತೆ ಫೋನ್ ಅದನ್ನು ಮುಟ್ಟಬಾರ್ದು, ಅದು ಮಾಯೆ ಮಾಯೆ. ಇದಕ್ಕೆ ಹೇಳೋದು ಫಾಲ್ಗು ವೈರಾಗ್ಯ. ನಾವು ಯಾವಾಗಲೂ ಯುಕ್ತ ವೈರಾಗ್ಯ ಮಾಡ್ಬೇಕು. ಯುಕ್ತ ವೈರಾಗ್ಯ ಅಂದ್ರೆ ನೋಡಿ, ನಾವು ಲ್ಯಾಪ್ಟಾಪ್ ಇಂದ ನಿಮ್ಗೆ ಕ್ಲಾಸ್ ಮಾಡ್ತಾ ಇದ್ದೇವೆ, ಬೇಡದ ಇದನ್ನು ಅಂದ್ರೆ ಕೆಟ್ಟದ್ದು ಇದನ್ನು ಯೂಸ್ ಮಾಡಬಾರ್ದು, ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡ್ಬೋದು. ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ರೂಪ ಗೋಸ್ವಾಮಿ ಈ ನವಾಬ್ ಹುಸೇನ್ ಶಾ ಅವನ ರಾಜ್ಯದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು.
ಅವರು ಯಾಕೆ ನವಾಬ್ ಶಾ ಅವನನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದಾನೆ? ಯಾಕೆಂದ್ರೆ ರೂಪ ಗೋಸ್ವಾಮಿ ಪಂಡಿತ ಅಂದ್ರೆ ಸ್ಕಾಲರ್. ಈ ಅರಬಿಕ್, ಪರ್ಷಿಯನ್, ಸಂಸ್ಕೃತ, ಬೆಂಗಾಲಿ, ಇಂಗ್ಲಿಷ್ ಈ 5 ಭಾಷೆದು ಸ್ಕಾಲರ್. ಹಾಗಾಗಿ ಅವನನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ಅದೇ ಚೈತನ್ಯ ಮಹಾಪ್ರಭು 500 ವರ್ಷದಿಂದ ಭೇಟಿಯಾಗಿ ಇಮಿಡಿಯೇಟ್ ಆ ಕೆಲಸ ಬಿಡ್ತಾರೆ. ಮತ್ತೆ ಚೈತನ್ಯ ಮೂವ್ಮೆಂಟ್ಗೆ ಅವರು ಸೇರ್ತಾರೆ. ಹಾಗೆ ಅವರು ಬಿಡುವಾಗ ಆ ರಾಜ ಅವರಿಗೆ 1 ಬೋಟ್ ಬಂಗಾರದ ನಾಣ್ಯ ಕೊಡ್ತಾನೆ. ಏಕೆಂದ್ರೆ ಈಗ ನಾವು ರಿಟೈರ್ಡ್ ಆಗುವ ನಮಗೆ ಪೆನ್ಷನ್ ಎಲ್ಲ ಸಿಗ್ತದಲ್ಲ, ಗ್ರಾಚ್ಯುಯಿಟಿ ಪೆನ್ಷನ್, ಅದೇ ರೀತಿ ಅವರಿಗೆ ಕೂಡ ಸಿಗ್ತದೆ. ಅವರದನ್ನೆಂತ ಮಾಡಿದ ಅಂದ್ರೆ 50% ಕೃಷ್ಣ ಪ್ರಜ್ಞೆ ಇರುವ ವೈಷ್ಣವರಿಗೆ ಮತ್ತೆ ಕೃಷ್ಣ ಟೆಂಪಲ್ಗೆ ಕೊಟ್ಟರು. 25% ಅವರ ಫ್ಯಾಮಿಲಿಗೆ ಕೊಟ್ಟರು. 25% ಅವರು ಸೇಫ್ಲಿಗೆ ಇಟ್ಟಿದ್ರು. ಅದನ್ನು ಮತ್ತೆ ಅವರ ಅಣ್ಣ ಅಲ್ಲಿಂದ ಬರುವಾಗ, ಸನಾತನ ಗೋಸ್ವಾಮಿ ಬರುವಾಗ ಅದನ್ನು ಯೂಸ್ ಮಾಡಿದ್ರು. ಮತ್ತೆ ಈ ಪ್ರಯಾಗ ಅಲ್ಲಿ ಅವರಿಗೆ 10 ದಿವಸ ಚೈತನ್ಯ ಮಹಾಪ್ರಭು ಹೇಳಿಕೊಟ್ರು ಕೃಷ್ಣ ಪ್ರಜ್ಞೆ ಬಗ್ಗೆ. ಮತ್ತೆ ಅವರು ಬೃಂದಾವನಕ್ಕೆ ಬಂದರು. ಬೃಂದಾವನಕ್ಕೆ ಬಂದು ಚೈತನ್ಯ ಮಹಾಪ್ರಭು ಹೇಳಿದ್ರು ಎಂತ ಅಂದ್ರೆ, ಈ ಕೃಷ್ಣನ ಗ್ರ್ಯಾಂಡ್ ಸನ್ ವಜ್ರನಾಭ ಅವ 1000 ದೇವಸ್ಥಾನ ಕಟ್ಟಿದ್ದ. ಆದ್ರೆ ಈ ಮುಘಲರು ಅಟ್ಯಾಕ್ ಮಾಡಿ ಎಲ್ಲ ದೇವಸ್ಥಾನಗಳೆಲ್ಲ ನಾಶ ಆಗಿತ್ತು. ಹಾಗಾಗಿ ಈ 6 ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭು ಅಲ್ಲಿ ವಾಪಸ್ ಕಳೆದು ಹೋದ ದೇವರನ್ನು ವಾಪಸ್ ತರಲಿಕ್ಕೆ ಹೇಳಿದರು. ಹಾಗಾಗಿ ಎಲ್ಲ ಅದು ಮಿರಾಕಲ್. ಒಬ್ಬೊಬ್ಬರಿಗೆ ರೂಪ ಗೋಸ್ವಾಮಿಗೆ ರಾಧಾ ಗೋವಿಂದಜಿ ಸಿಕ್ತು, ಮತ್ತೆ ಸನಾತನ ಗೋಸ್ವಾಮಿಗೆ ರಾಧಾ ಮದನ್ ಮೋಹನ್ ಜಿ, ಮತ್ತೆ ಜೀವ ಗೋಸ್ವಾಮಿಗೆ ರಾಧಾ ಗೋಪಿನಾಥ್. ಈ ರೀತಿ ಒಂದೊಂದು ದೇವರವರಿಗೆ ಸಿಕ್ಕಿತು. ಅದು ಕೂಡ ಹೇಗಂದ್ರೆ ಕಾಡಲ್ಲಿ ಒಳಗೆಲ್ಲ ಇತ್ತು, ಮತ್ತೆ ಅವರಿಗೆ ಅದು ಸಿಕ್ಕಿತು. ಹಾಗೆ ರಾಧಾ ಗೋವಿಂದಜಿ ಇವರಿಗೆ ಸಿಕ್ಕಿ ಇವರೆಂತ ಅಂದ್ರೆ ಈ ಕಾರ್ಮಿಕರು, ಅದರಲ್ಲಿ ಕಾರ್ಮಿಕರಲ್ಲಿ ಹೆಂಗಸರು ಇದ್ದಾರಲ್ಲ, ಈ ಕೂಲಿ ಕೆಲಸ ಮಾಡ್ತಾರೆ, ಅವರು ಮಗುವನ್ನು ಒಂದು ಮರಕ್ಕೆ ಕಟ್ತಾರೆ ಸೀರೆಯಲ್ಲಿ. ಅದೇ ರೀತಿ ಇವರು ರಾಧಾ ಗೋವಿಂದನ್ನು ಆ ಮರಕ್ಕೆ ಕಟ್ಟಿದ್ರು. ಯಾಕೆಂದ್ರೆ ಇವರು ಇರುವಂತದ್ದು ನೋಡಿ, ಅಂತ ಆ ಫೈನಾನ್ಸ್ ಮಿನಿಸ್ಟರ್ ಆದರೂ ಜಸ್ಟ್ ಒಂದು ಕೋಪಿನಲ್ಲಿ ಎಲ್ಲವನ್ನು ಬಿಟ್ಟು ಈ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಈ ರಾಧಾ ಗೋವಿಂದನ್ನು ಆ ಸೀರೆಯಲ್ಲಿ ಒಂದು ಮರಕ್ಕೆ ಕಟ್ಟಿ ಅದರಲ್ಲಿ ಇಟ್ಟಿದ್ರು. ಮತ್ತೆ ದಿವಸಕ್ಕೆ 2 ಚಪಾತಿ ಕೊಡ್ತಾ ಇದ್ರು ರಾಧಾ ಗೋವಿಂದ್ಗೆ. ರಾಧಾ ಗೋವಿಂದ್ ಮಾತಾಡ್ತಿತ್ತು ಅವರ ಹತ್ರ. ರಾಧಾ ಗೋವಿಂದ್ ಹೇಳ್ತಿತ್ತು, ನೀನು ಖಾಲಿ ನನಗೆ 2 ಚಪಾತಿ ಕೊಡ್ತಾ ಇದೀಯಾ? ಅದಕ್ಕೆ ರೂಪ ಗೋಸ್ವಾಮಿ ಹೇಳ್ತಿದ್ರು, ಇವತ್ತು ನೀನು ನನಗೆ ಬೇರೆ ಎಂತ ಸಬ್ಜಿ ಕೊಡುದಿಲ್ಲ, ಸ್ವೀಟ್ ಕೊಡುದಿಲ್ಲ ಅಂತ. ಅದಕ್ಕೆ ರೂಪ ಗೋಸ್ವಾಮಿ ಹೇಳ್ತಿದ್ರು, ಇವತ್ತು ನೀನು ಸಬ್ಜಿ ಕೇಳ್ತಿ, ನಾಳೆ ಸ್ವೀಟ್ ಕೇಳ್ತಿ, ಇನ್ನೊಮ್ಮೆ ಫ್ರೈ ಕೇಳ್ತಿ, ನನಗೆ ಪುರ್ಸೋತಿಲ್ಲ, ನನಗೆ ಬರೀಲಿಕ್ಕೆ ಉಂಟು. ಆ ರೀತಿ ಸಂಭಾಷಣೆ ಇತ್ತು. ಮತ್ತೆ ಅವರು ಹಾಗೆ ಮಾಡ್ತಾ ಇರುವಾಗ ಒಬ್ಬ ಸಿಂಧ್ ಅಂದ್ರೆ ಈಗ ಪಾಕಿಸ್ತಾನಕ್ಕೆ ಸೇರ್ತದೆ, ಸಿಂಧಿಂದ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ಮರ್ಚೆಂಟ್ ಬರ್ತಾನೆ, ವ್ಯಾಪಾರಿ. ಸಿಂಧ್ ಬಂದು ಅವರಿಗೆ ಅಡ್ಡ ಬೀಳ್ತಾನೆ. ಅಡ್ಡ ಬಿದ್ದು, ಸ್ವಾಮೀಜಿ, ನಾನು ಬಿಸ್ನೆಸ್ ಅಲ್ಲಿ ತುಂಬಾ ಹಣ ಗಳಿಸಿದ್ದೇನೆ, ನಾನು ಅದನ್ನು ಕೃಷ್ಣ ಸೇವೆಗೆ ಯೂಸ್ ಮಾಡ್ಬೇಕಂತಿದ್ದೇನೆ, ನನಗೆ ಮಾರ್ಗದರ್ಶನ ಮಾಡಿ. ಪ್ರಭುಪಾದ ಹೇಳ್ತಾರೆ, 500 ವರ್ಷ ಹಿಂದೆ ಈ ರೀತಿ ಜನರು ಇದ್ರು. ಎಷ್ಟೋ ದೂರದಿಂದ ನೋಡಿ, ಸಿಂಧಿಂದ, ಪಾಕಿಸ್ತಾನದಿಂದ ಬೃಂದಾವನಕ್ಕೆ ಬಂದು ನನಗೆ ಕೃಷ್ಣ ಸೇವೆಗೆ ಯೂಸ್ ಮಾಡಬೇಕು. ಈಗ ನೋಡಿ, ಈಗ ಸಣ್ಣ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ನಾವು ಪ್ರತಿ ವರ್ಷ ಈ ಜನ್ಮಾಷ್ಟಮಿ ಅಂದ್ರೆ, ನಾವು ಜನ್ಮಾಷ್ಟಮಿ ಒಂದು ನಮ್ದು 6,000 ಜನರು ನಾವು ದೊಡ್ಡ ಪ್ರೋಗ್ರಾಮ್ ಮಾಡುವಂಥದ್ದು, ಎಲ್ಲರೂ ಬರ್ತಾರೆ 6,000 ಜನ. ಹಾಗಾಗಿ ನಾವು ಈ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತೇವೆ, ಮನೆಗೆ ಒಂದು 3 ತಿಂಗಳ ಮುಂಚೆ ಹೋಗ್ತೇವೆ. ನಾವು ಹೋಗುದು ಹಣಕ್ಕೆ ಅಲ್ಲ, ಹಾಗೆ ಹಣ ಕೊಡುವಾಗ ತಗೊಳ್ತೇವೆ ಕೃಷ್ಣ ಸೇವೆಗೆ. ಆದ್ರೆ ನಮ್ಮ ಮೇನ್ ಇಂಟೆನ್ಷನ್ ಹಣಕ್ಕೆ ಅಲ್ಲ, ನಾವು ಇನ್ವಿಟೇಷನ್ ಕೊಟ್ಟು ಬನ್ನಿ ಅಂತ ಹೇಳಿಕ್ಕೆ. 90% ಜನರು ಎಂತಾಗ್ತದೆ ಅಂದ್ರೆ, ಇಂಡಿಪೆಂಡೆಂಟ್ ಮನೆ ಇದ್ರೆ ಗೇಟ್ ಹಾಕುವಂಥದ್ದು. ಅದು ಕೂಡ ಎಂತ ಅವ್ರು ಹಾಕುವುದಲ್ಲ, ಮಕ್ಕಳಿಗೆ ಹೇಳುವಂಥದ್ದು, ಗೇಟ್ ಹಾಕಿ ನಾಯಿ ಬಿಡುವಂಥದ್ದು. ಮತ್ತೆ ಫ್ಲಾಟ್ ಅಲ್ಲೆಲ್ಲ ಆ ಸಣ್ಣ ಒಂದು ಹೋಲ್ ಇರ್ತದೆ, ಜೋರ್ ಲಾಕ್ ಮಾಡ್ತಾರೆ. ಅಂದ್ರೆ ನೋಡಿ, ಇಂದಿನ ಕಾಲದಲ್ಲಿ ಹುಡುಕ್ತಾ ಬರ್ತಾ ಇದ್ರಂತೆ. ಈಗ ನಾವು ಹೋದ್ರೂ ಕೂಡ ಜನರು ಅದಕ್ಕೆ ಸ್ಪಂದನೆ ಇಲ್ಲ. ಆಕ್ಚುಲಿ ಶಾಸ್ತ್ರದಲ್ಲಿ ಹೇಗುಂಟಂದ್ರೆ, ಈಗ ಕೃಷ್ಣ ಸುಧಾಮ ಬರುವಾಗ ಸುಧಾಮ ಒಂದು ಪಾದ ಪೂಜೆ ಮಾಡಿದ್ದಾನೆ. ಮತ್ತೆ ಅತಿಥಿ ದೇವೋ ಅಂದ್ರೆ ಅಷ್ಟು ಕೃಷ್ಣ ಮರ್ಯಾದೆ ಕೊಟ್ಟಿದ್ದಾನೆ. ಈಗ ನಮ್ಗೆ ಪಾದ ಪೂಜೆ ಮಾಡ್ಲಿಕ್ಕೆ ಹೇಳುದಲ್ಲ, ಜಸ್ಟ್ ಒಂದು ಬರುವಾಗ ಒಂದು ಮಾತಾಡ್ಲಿಕ್ಕೆ. ಯಾಕಂದ್ರೆ ಪಾದ ಪೂಜೆ ಶುದ್ಧ ಭಕ್ತರು ಮಾಡ್ಬೇಕು, ಪ್ರಭುಪಾದ ಅಂತ ಅವರದು. ಹಾಗಾಗಿ ನಾವು ಹೇಳುವಂಥದ್ದು 1-2 ಮಾತು.
ಎಸ್ ನಗರದ ಅಷ್ಟೇ. ಮತ್ತೆ ನಾವು ಕೂಡ ಆದ್ರೆ ಈ ಗೇಟ್ ಹಾಕುವಂಥದ್ದು, ಲಾಕ್ ಹಾಕುವಂಥದ್ದು ಈ ರೀತಿ ಎಲ್ಲ ಉಂಟು. ಯಾಕಂದ್ರೆ ಜನರಿಗೆ ಈಗ ಕಲಿಯುಗ ಅಂದ್ರೆ ಡಿಗ್ರೇಡೇಷನ್, ಸಂಸ್ಕಾರ ಇಲ್ಲ. ಎಸ್ ಅಂದ್ರೆ ಅತಿಥಿ ಬಂದಾಗೆ ಎಂತ ಕೊಡ್ಲಿಕ್ಕೆ ಇದೆ, ಜಸ್ಟ್ ಒಂದು ಒಳ್ಳೇದು ಮಾತಾಡ್ಬೇಕಂತೆ, ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರಾದ್ರೂ ಕೊಡ್ಬೇಕಂತೆ. ಇದೊಂದು ಸಂಸ್ಕಾರ ಅಂದ್ರೆ ನಮ್ಮ ಸಂಸ್ಕಾರ. ಆದ್ರೆ ಈಗ ಅದೇ ಯಾವುದೂ ಇಲ್ಲ. ಆದ್ರೆ ಇವರು ಅಡ್ಡ ಬಿದ್ರು, ಬಿಸ್ನೆಸ್ ಮ್ಯಾನ್, ಮರ್ಚೆಂಟ್, ವ್ಯಾಪಾರಿ ಅಡ್ಡ ಬಿದ್ದು ಎಂತ ಸೇವೆ ಮಾಡ್ಬೇಕು. ನಿಜವಾಗಿ ನೋಡಿ, ಪ್ರಭುಪಾದ ಹೇಳ್ತಾರೆ, ಈ ಮಾಯಾವಾದಿ ಸನ್ಯಾಸಿಗಳು ಹೀಗೆ ಬಂದ್ರೆ ಎಂತ ಮಾಡ್ತಾರೆ, ಇಲ್ಲ ಇಲ್ಲ ಟಚ್ ಮಾಡುದಿಲ್ಲ. ಯಾಕೆಂದ್ರೆ ಅದು ಫಾಲ್ಗು ವೈರಾಗ್ಯ, ಆಕ್ಚುಲಿ ಯುಕ್ತ ವೈರಾಗ್ಯ. ಎಲ್ಲವನ್ನು ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವನ್ನು ಹೇಗೆ ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು. ಹಾಗಾಗಿ ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ಅವ್ರು ಹೇಳಿದ್ರು, ರೂಪ ಗೋಸ್ವಾಮಿ ಹೇಳಿದ್ರು, ಎಸ್ ರಾಧಾ ಗೋವಿಂದ್ಗೆ ದೊಡ್ಡ ದೇವಸ್ಥಾನ ಕಟ್ಟು. ಮತ್ತೆ ನೋಡಿ, ಇದೊಂದು ಪ್ರಭುಪಾದ ಹೇಳ್ತಾರೆ, ಆ ದೇವಸ್ಥಾನ ಕಟ್ಟಿದ ಮೇಲೆ ಲಕ್ಷಗಟ್ಟಲೆ ಜನರಂತೆ ಸೇವೆಗೆ. ತುಂಬಾ ಐಶ್ವರ್ಯ ಅಂದ್ರೆ ಫುಲ್ ಅಪಿಲೆಂಟ್. ಆ ದೇವಸ್ಥಾನದಲ್ಲಿ ಬಂಗಾರ, ಡೈಮಂಡ್ ಎಲ್ಲ ಇತ್ತಂತೆ. ಲಕ್ಷಗಟ್ಟಲೆ ಜನರು ಸೇವೆಗಿದ್ರಂತೆ ಆ ಟೈಮಲ್ಲಿ, 500 ವರ್ಷ ಹಿಂದೆ. ಮತ್ತೆ ಎಂತ ಆಯ್ತು ಅಂದ್ರೆ, ಈ ಔರಂಗಜೇಬ್ ಬಂದು ಅಟ್ಯಾಕ್ ಮಾಡಿದ. ಮತ್ತೆ ಎಲ್ಲ ಆ ಬಂಗಾರ ಅಂದ್ರೆ ಅಟ್ಯಾಕ್ ಮಾಡುವಂಥದ್ದು ಅವರು, ಆ ಡೈಮಂಡ್ ಬಂಗಾರ ಕದೀಲಿಗೆ. ಈಗ ಅದು ಯಾವುದೇ ಇಲ್ಲ. ಈಗ ನಾನು ಎವ್ರಿ ಇಯರ್ ಹೋಗ್ತೇನೆ, ಈ ವರ್ಷ ಹೋಗ್ಲಿಲ್ಲ ರಾಧಾ ಗೋವಿಂದ್ ಬೃಂದಾವನದಲ್ಲಿ. ಹಾಗಾಗಿ ಈ ರೀತಿ ಇತ್ತು. ಪ್ರಭುಪಾದ ಹೇಳ್ತಾರೆ, ಈಗ ಹೇಗಂದ್ರೆ ನೋಡಿ, ನಮ್ಗೆ ಕೂಡ ಒಂದು ಜಾಗ ಆಗಿದೆ, ಈಗ ದೇವಸ್ಥಾನ ಕಟ್ತಾ ಇದೆ. ಈಗ ದೇವಸ್ಥಾನ ನೋಡಿ, ರೂಪ ಗೋಸ್ವಾಮಿ ಯಾರಿಗೋಸ್ಕರ ಹೇಳಿದ್ರು ದೇವಸ್ಥಾನ ಕಟ್ಟಲಿಕ್ಕೆ? ಎಲ್ಲ ಉಳಿದ ಜನರಿಗೋಸ್ಕರ ಹೇಳಿದಂಥದ್ದು. ಅಂದ್ರೆ ಪ್ರಭುಪಾದ ಕೂಡ ಹೇಳುವಂಥದ್ದು, ಈಗ ನಾವು ದೇವಸ್ಥಾನ ಕಟ್ಟಲಿಕ್ಕೆ ಹೇಳ್ತೇವೆ. ದೇವಸ್ಥಾನ ಅಂದ್ರೆ ನಮ್ದು ಮಾತ್ರ ಅಲ್ಲ, ನಿಮ್ಮೆಲ್ಲರೂ. ಈಗ ಹೇಗಂದ್ರೆ ನಾವು ಒಂದು ಸ್ವಲ್ಪ ವರ್ಷ ಇರ್ತೇವೆ, ಮತ್ತೆ ನಾವು ಸಾಯ್ತೇವೆ. ಮತ್ತೆ ಅಲ್ಲಿ ದೇವರು ಇರ್ತಾರೆ, ದೇವರು ಕರೆದು ಎಲ್ಲರನ್ನು ಸೇವೆ ಮಾಡಿಸ್ತಾರೆ. ಹಾಗಾಗಿ ನಮ್ಗೆ ಕೂಡ ಒಂದು ಈ ಜಾಗ ಆಗಿದೆ, ನಾವು ವೆರಿ ಸೂನ್ ಕಟ್ತಾ ಇದ್ದೇವೆ. ಹಾಗೆ ನೀವೆಲ್ಲರೂ ಮುಂದೆ ಬಂದು ಸಹಾಯ ಮಾಡಿ. ಅದಕ್ಕೆ ಆ ಟೈಮ್ ಬರುವಾಗ ನಾನು ಕೇಳ್ತೇನೆ. ಹಾಗಾಗಿ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಇದು ಯುಕ್ತ ವೈರಾಗ್ಯ. ರೂಪ ಗೋಸ್ವಾಮಿ ಎಂತ ಮಾಡಿದ್ರು, ಆ ವ್ಯಾಪಾರಿಯಿಂದ ಹಣ ತಗೊಂಡು ದೇವಸ್ಥಾನ ಕಟ್ಟಿಸಿ. ಹಾಗಾಗಿ ನಾವು ಫಾಲ್ಗು ವೈರಾಗ್ಯ ಮಾಡಬಾರ್ದು. ಹೆಚ್ಚಿನ ಸಂಸ್ಥೆ, ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳೆಲ್ಲ ಮಾಡುವಂಥದ್ದು ಫಾಲ್ಗು ವೈರಾಗ್ಯ. ಫಾಲ್ಗು ವೈರಾಗ್ಯ ಅಲ್ಲ, ಯುಕ್ತ ವೈರಾಗ್ಯ. ಏಕೆಂದ್ರೆ ರೂಪ ಗೋಸ್ವಾಮಿ ಎಲ್ಲವನ್ನು ತ್ಯಜಿಸಿ ಬಂದದ್ದು, ಜಸ್ಟ್ ಒಂದು ಕೋಪಿನಲ್ಲಿ ಇದ್ದದ್ದು. ಅವ್ರಿಗೆ ಹೇಳ್ಬೋದು ಬೇಡ ಅಂತ, ಆದ್ರೂ ಕೂಡ ಕೃಷ್ಣನಿಗೆ ಯೂಸ್ ಮಾಡುವ ಅಂತ ಹೇಳಿ. ಹಾಗಾಗಿ ನಮ್ಮ ಇಂಡಿವಿಜುವಲ್ ಇದಕ್ಕೆ ಯೂಸ್ ಮಾಡಿದ್ರೆ ಅದು ಇಂದ್ರಿಯ ಸುಖ, ಕೃಷ್ಣನಿಗೆ ಯೂಸ್ ಮಾಡಿದ್ರೆ ಅದು ಇಂದ್ರಿಯ ಸುಖ ಅಲ್ಲ, ಅದು ಸೇವೆ. ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಜ್ಞೇಯಸ ನಿತ್ಯ ಸನ್ಯಾಸಿ ಯೋನಾ ದ್ವೇಷಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಭಾವೋ ಸುಖಂ ಬಂಧತ್ ಪ್ರಮುಚ್ಯತೆ. ಕರ್ಮಫಲದ ತಿರಸ್ಕಾರವಾಗಲಿ ಅಪೇಕ್ಷೆ ಇಲ್ಲದವನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವದ ಅರ್ಜುನನೇ ದ್ವಂದ್ವಗಳ ಮುಕ್ತನಾದವನು. ಇಂಥ ಮನುಷ್ಯನು ಸುಲಭವಾಗಿ ಐಕ್ಯಬಂಧನ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಎಸ್, ತಿರಸ್ಕಾರವಾಗ್ಲಿ ಅಪೇಕ್ಷೆ ಆಗಲಿ ಇಲ್ಲದವನು ಅಂದ್ರೆ, ಈಗ ರೂಪ ಗೋಸ್ವಾಮಿಗೆ ತಿರಸ್ಕಾರ ಕೂಡ ಇರಲಿಲ್ಲ, ಅಪೇಕ್ಷೆ ಕೂಡ ಇರಲಿಲ್ಲ. ಕೃಷ್ಣನಿಗೆ ಯೂಸ್ ಮಾಡಿ, ಅವೇ ನಿತ್ಯ ಸನ್ಯಾಸಿ. ಇದು ನಿಜವಾದ ಕರ್ಮ ಸನ್ಯಾಸಿ. ದಯವಿಟ್ಟು ತಿಳ್ಕೊಳ್ಳಿ. ಅಂದ್ರೆ ನಾವು ಏನಿಸ್ತದೆ ಅಂತ ಅಂದ್ರೆ, ಸನ್ಯಾಸಿ ಅಂದ್ರೆ ಅವ ಎಂತ ಹೇಳುದು, ಯಾವುದೇ ಇಚ್ಛೆ ಇಡಬಾರದು. ಇಚ್ಛೆ ಇಡಬೇಕು, ಕೃಷ್ಣನಿಗೋಸ್ಕರ ಇಚ್ಛೆ ಇಡಬೇಕು. ನಮ್ಮ ಈ ಕ್ಯಾಲ್ಕುಲೇಷನ್ ತಪ್ಪು. ಹೇಗೆಂದ್ರೆ, ಕೃಷ್ಣ ಸೇವೆಗೆ ಎಂತ ಬೇಕು ನೀವು ಯೂಸ್ ಮಾಡುವುದು, ಕೃಷ್ಣ ನಮ್ಮ ಇಂಡಿಯಾ ಪರ್ಸನಲ್ ಇದಕ್ಕೆಲ್ಲ. ಹಾಗಾಗಿ ಕರ್ಮಫಲ ತಿರಸ್ಕಾರವಾಗಿ ಅಪೇಕ್ಷೆ ಇಲ್ಲದವನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವವಾದ ಅರ್ಜುನನೇ ದ್ವಂದ್ವಗಳಿಂದ ನೋಡಿ, ನಾವು ದ್ವಂದ್ವದಲ್ಲಿ ಇರಬಾರ್ದು. ದ್ವಂದ್ವ ಅಂದ್ರೆ ಅದು ಕೂಡ ಈಗ ನೋಡಿ, ಹೆಚ್ಚಿನವರು ಇಲ್ಲಿ ಕ್ಲಾಸ್ ಕೇಳ್ತಾ ಇದ್ದೇನೆ, ಮತ್ತೆ ಕ್ಲಾಸ್ ಆದ ಮೇಲೆ ನಿಮ್ಗೆ ಎಂತಾಗ್ತದೆ, ಅವರು ಹೀಗೆ ಹೇಳಿದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ, ಅವ್ರು ಹೇಳುವುದು ಅವರ ಕೆಲಸ, ನಾವು ನಮ್ಮ ಪ್ರಕಾರ ಮಾಡುವ. ಇದೇ ಕೇಳುವಂತ ದ್ವಂದ್ವ. ಅಂದ್ರೆ ಕೇಳುವಾಗ ಇದು ನಂದು ಸರಿ ಅಂತ ಆಗ್ತದೆ, ಆದ್ರೆ ಕ್ಲಾಸ್ ಆದ ಮೇಲೆ ಪುನಃ ಮೂಷಿಕ ಭವ,
ಪುನಃ ಮೂಷಿಕ ಭಾವ ಅಂದ್ರೆ ಇಲ್ಲಿ ಒಂದು ಋಷಿ ಹತ್ರ ಬರ್ತದೆ. ಋಷಿ ಹತ್ರ ಬಂದು ಕೂಗ್ಲಿಕ್ಕೆ ಶುರು ಮಾಡೋದು, ಬೆಕ್ಕು ನನ್ನನ್ನು ಅಟ್ಟಿಸ್ತಾ ಬರ್ತಾ ಉಂಟು, ಬೆಕ್ಕು ನನ್ನನ್ನು ಅಟ್ಟಿಸ್ತಾ ಬರ್ತಾ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ಋಷಿ ಹತ್ರ ನನಗೆ ಸಹಾಯ ಮಾಡಿ ಮಾಡಿ ಅಂತ ಹೇಳ್ತದೆ. ಅದಕ್ಕೆ ಋಷಿ ಎಸ್ ತಥಾಸ್ತು, ಅದನ್ನು ಬೆಕ್ಕು ಮಾಡ್ತದೆ. ಮತ್ತೆ ಬೆಕ್ಕು ಆದ ಮೇಲೆ ವಾಪಸ್ ಬರ್ತಾರೆ ಋಷಿ ಹತ್ರ. ಈ ನಾಯಿ ನನ್ನನ್ನು ಅಟ್ಟಿಸ್ತಾ ಬರ್ತಾ ಉಂಟು, ದಯವಿಟ್ಟು ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ ಋಷಿ ಹತ್ರ ಕೂಗ್ತದೆ. ಆಗ ಋಷಿ ಅಂತ ಮಾಡ್ತಾನೆ, ಅದನ್ನು ಹುಲಿ ಮಾಡ್ತಾನೆ. ಹುಲಿ ಆದ ಕೂಡಲೇ ಇಮಿಡಿಯೇಟ್ ಆ ಋಷಿಯನ್ನು ತಿನ್ಲಿಕ್ಕೆ ಹೋಗ್ತದೆ. ಎಂತ ಮಾಡ್ತದೆ ಋಷಿ ಅಂತ ಮಾಡ್ತಾನೆ, ಯಾಕಂದ್ರೆ ಹುಲಿ ಮಾಡಿದ ಕೂಡ ಋಷಿ ವಾಪಸ್ ಅದನ್ನು ಇಲ್ಲಿ ಮಾಡ್ತದೆ. ಪುನಃ ಮೂಷಿಕ ಭವ. ಅದೇ ರೀತಿ ನಾವು ಕೂಡ ಹಾಗೆ ಈಗ ಇಲ್ಲಿ ಕೇಳ್ತೇವೆ ಕ್ಲಾಸ್, ಮತ್ತೆ ಕ್ಲಾಸ್ ಆದಮೇಲೆ ನಮ್ದು ಸೇಮ್ ಅದೇ ಯಥೋಮತ್ ತಥೋಪತ್. ಅವರಿಗೆ ಹೇಳಿದ್ದಾರೆ, ಅವರಿಗೆ ಹೇಳುವ ಕೆಲಸ ನಾವು ನಮ್ದು ಮಾಡುವ. ಎಸ್, ಹಾಗಾಗಿ ನಾವು ದ್ವಂದ್ವದಲ್ಲಿ ಇರಬಾರ್ದು. ಅದು ಕೂಡ ಸರಿ, ಇದು ಕೂಡ ಸರಿ. ಅವರೀಗ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಅವರ ಪ್ರಕಾರ ಅವರಿಗೆ ಯಾವುದು ಸರಿ. ಆದ್ರೆ ನಮ್ಮ ಪ್ರಕಾರ ನಾವು ಇಷ್ಟು ದೊಡ್ಡದಾಗಿ ಇಷ್ಟು ಎಲ್ಲ ಮಾಡಿ ಬಂದಿದ್ದೇವೆ ಹಿಂದೆಯಿಂದ. ನಮಗೆ ಅವರೆಲ್ಲ ಹೇಳಿಕೊಡು, ನಮ್ಮ ತಂದೆ ತಾಯಿ ನಮ್ಮ ಹಿರಿಯರೆಲ್ಲ ಹೇಳಿಕೊಡ್ತಾರೆ, ಅದು ನಮಗೆ ಸರಿ. ಇದು ಅಲ್ಲ. ಹಿರಿಯರು ತಂದೆ ತಾಯಿಗಳು ಅಂದ್ರೆ ಶಾಸ್ತ್ರದ ಪ್ರಕಾರ ಹೇಳಿದ್ರೆ ಅದು ಸರಿ. ಅದು ಯಾವುದು ಶಾಸ್ತ್ರಕ್ಕೆ ರಿಲೇಟ್ ಆಗದಿದ್ರೆ ಅದು ಸರಿ ಅಲ್ಲ. ಯಾಕೆಂದ್ರೆ ತುಂಬಾ ಮಂದಿ ನನಗೆ ಪ್ರಶ್ನೆ ಮಾಡೋದು, ಅಲ್ಲ ನನಗೆ ನನ್ನ ಅಜ್ಜಿ ಹೇಳಿದ್ದಾರೆ ಹೀಗೆ, ಅಜ್ಜಿ ಹೇಳಿದ್ದಾರೆ ಹಾಗೆ. ಇಲ್ಲ ಸರ್, ನಾವು ಶಾಸ್ತ್ರ ಪ್ರಕಾರ ಹೇಳ್ಬೇಕು. ಅಜ್ಜಿ ಹೇಳಿದ್ದಾರೆ, ತಂದೆ ಹೇಳಿದ್ದಾರೆ, ಮತ್ತೆ ನನಗೆ ಹಿರಿಯರು ಹೇಳಿದ್ದಾರೆ ಅಲ್ಲ. ಕೃಷ್ಣ ಹೇಳಿದ್ದಾರೆ, ಪ್ರಭುಪಾದ ಹೇಳ್ತಾರೆ. ಒಬ್ಬ ಬಂದು ಹೇಳ್ತಾರೆ ಪ್ರಭುಪಾದ ಹತ್ರ, ಸ್ವಾಮೀಜಿ ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹಾಗೆ. ಪ್ರಭುಪಾದ ಹೇಳ್ತಾರೆ, ಐ ವಾಂಟ್ ಫ್ಯಾಕ್ಟ್. ಕೃಷ್ಣ ಹೇಳಿದಾನ? ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಹೇಳಿಲ್ಲ, ನನ್ನವರು ಗೆಳೆಯ ಹೇಳಿದ್ದು, ನನ್ನವರು ಅಜ್ಜಿ ಹೇಳಿದ್ದು. ಪ್ರಭುಪಾದ ಹೇಳ್ತಾರೆ, ನಿನ್ನ ಗೆಳೆಯ ನಿನ್ನ ಅಜ್ಜಿ ಬೇಡ, ಕೃಷ್ಣ ಹೇಳಿದಾನ? ಪ್ರಭುಪಾದ ಹೇಳುವಂಥದ್ದು, ಐ ವಾಂಟ್ ಫ್ಯಾಕ್ಟ್. ಕೃಷ್ಣ ಹೇಳಿದ್ರೆ ನಾನು ಒಪ್ಪಿಕೊಳ್ತೇನೆ. ಪ್ರಭುಪಾದ ಹೇಳಿದ್ರೆ ಕೃಷ್ಣ ಹೇಳಿದ್ರೆ ನಾನು ಸರೆಂಡರ್ ಆಗ್ತೇನೆ, ಓಪನ್ ಸರೆಂಡರ್. ಹಾಗಾಗಿ ನಾವು ದ್ವಂದ್ವದಿಂದ ಬಿಡಬೇಕು. ನಾವು ದ್ವಂದ್ವದಲ್ಲಿ ಇದ್ರೆ ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಕ್ಯ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಎಸ್, ಇದು ಹರಿದಾಸ್ ಠಾಕೂರ್. ಈ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಹರಿದಾಸ್ ಠಾಕೂರ್ ಇದ್ರು. ಅವರಿಗೆ ನಾಮಾಚಾರ್ಯ ಅಂದ್ರೆ ದಿವಸದಲ್ಲಿ 192 ಮಾಲೆ ಮಾಡ್ತಾ ಇದ್ರು. ನಮ್ಗೆ ಪ್ರಭುಪಾದ ಹೇಳಿದ್ದು 16 ಸುತ್ತು. 16 ಸುತ್ತು ಅಂದ್ರೆ 2 ತಾಸು. ನೀವೆಣಿಸಿ, ಹರಿದಾಸ್ ಠಾಕೂರ್ ದಿವಸದಲ್ಲಿ 20 ತಾಸು ಜಪ ಮಾಡ್ತಾ ಇದ್ರು, ನಾಮಾಚಾರ್ಯ. ಈಗ ಹರಿದಾಸ್ ಠಾಕೂರ್ ಇದು 500 ವರ್ಷ ಹಿಂದೆ. ಹರಿದಾಸ್ ಠಾಕೂರ್ ಇದು ಅದು ಯಾಕೆ ಅವರು ಹರಿದಾಸ್ ಠಾಕೂರ್ ಹಾಗೆ ಆದ್ರು ಅಂತ ಅದನ್ನು ನಾವು ತಿಳಿಯುವ. ಈ ವೃಂದಾವನ ಲೀಲೆಯಲ್ಲಿ ನೋಡಿ, ಇಂದ್ರನಿಗೆ ಕೂಡ ಗೊತ್ತಿರಲಿಲ್ಲ ಕೃಷ್ಣ ದೇವೋತ್ತಮ ಪುರುಷ ಅಂತ. ಅವ ಮಳೆಯನ್ನು ಸುರಿಸಿದ, ಮತ್ತೆ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ, ಮತ್ತೆ ಕಡೆಗೆ 7 ದಿವಸ ಆದಮೇಲೆ ಅವನಿಗೆ ಗೊತ್ತಾಗ್ತದೆ, ಅಡ್ಡ ಬೀಳ್ತಾನೆ ಕೃಷ್ಣನಿಗೆ. ಅದೇ ರೀತಿ ಶಿವ ಕೂಡ ಈ ವೃಂದಾವನ ಲೀಲೆಯಲ್ಲಿ ಅವನಿಗೆ ದೇವೋತ್ತಮ ಪುರುಷ ಕೃಷ್ಣ ಅಂತ ಗೊತ್ತಿಲ್ಲ, ಯಾರೋ ಒಂದು ಸಣ್ಣ ಬಾಲಕ ಅಂತ ಎಣಿಸಿದ್ರು. ಮತ್ತೆ ಒಂದು ಅಸುರನ್ನು ಕೊಲ್ತಾನೆ, ಮತ್ತೆ ಅಲ್ಲಿ ಶಿವ ಕೂಡ ಅಡ್ಡ ಬೀಳ್ತಾನೆ. ಅದೇ ರೀತಿ ಬ್ರಹ್ಮ ಎಂತ ಆಗ್ತದೆ ಅಂದ್ರೆ, ಬ್ರಹ್ಮ ಕೇಳ್ತಾನೆ, ಒಂದು ವೃಂದಾವನದಲ್ಲಿ ಒಂದು ಸಣ್ಣ ಬಾಲಕ ಬಂದಿದ್ದಾನೆ, ಎಲ್ಲ ರಾಕ್ಷಸರನ್ನು ಕೊಲ್ತಾ ಇದ್ದಾನೆ ಅಂತ. ಹಾಗಾಗಿ ಬ್ರಹ್ಮ ಬರ್ತಾನೆ, ಬಂದು ಎಂತ ಮಾಡ್ತಾನೆ, ಇಮಿಡಿಯೇಟ್ ಆಗಿ, ಅವನಿಗೆ ಗೊತ್ತಿಲ್ಲ ಇವಾಗ ಕೃಷ್ಣ ದೇವೋತ್ತಮ ಪುರುಷ ಅಂತ. ಇಮಿಡಿಯೇಟ್ ಅವನ ಹಸುಗಳ ಅವನ ಫ್ರೆಂಡ್ಸ್ ಗೋಪಾಲ ಬಾಲಕರು ಮತ್ತೆ ಕರುಗಳು ಹಸುಗಳನ್ನು ಅಪಹರಿಸ್ತಾನೆ. ಬ್ರಹ್ಮಲೋಕ ಕೊಂಡು ಹೋಗ್ತಾನೆ. ಕೃಷ್ಣ ದೇವೋತ್ತಮ ಪರಮಪುರುಷ, ಅವನಿಗೆಲ್ಲ ಗೊತ್ತಾಗ್ತದೆ. ಇಮಿಡಿಯೇಟ್ ಅವ ಎಕ್ಸ್ಪಾನ್ಷನ್ ಆಗ್ತಾನೆ. ಹಸು ಕರು ಮತ್ತೆ ಅವನ ಫ್ರೆಂಡ್ಸ್ ಆಗಿ ಎಲ್ಲ ಎಕ್ಸ್ಪಾನ್ಷನ್ ಆಗ್ತಾನೆ. ಮತ್ತೆ ಎಲ್ಲರೂ ಅವರವರ ಮನೆಗೆ ಹೋಗ್ತಾರೆ. ವೃಂದಾವನದಲ್ಲಿ ಒಂದು ವಿಶೇಷ ಅಂತ ಅಂದ್ರೆ, ಎಲ್ಲರಿಗೂ ಮಕ್ಕಳಿದ್ರು ಕೂಡ ವೃಂದಾವನವಾಸಿಗಳು ಅಂದ್ರೆ ಬೆಳಿಗ್ಗೆ ಕೃಷ್ಣ ಕಾಡಿಗೆ ಹೊರಡುವಾಗ ಎಲ್ಲರೂ
ಈ ರೀತಿ ಹೊರಗೆ ಬಂದು ಕೃಷ್ಣ ನೋಡುವುದು ಒಂದು ಅವರಿಗೆಲ್ಲರಿಗೂ ಇಚ್ಛೆ. ಕೃಷ್ಣನ್ ಹೀಗೆ ನೋಡ್ತಾ ಇರುವಂಥದ್ದು. ಎಲ್ಲರೂ ಕೃಷ್ಣ ಕೃಷ್ಣ ಅಂದ್ರೆ ಪಂಚಪ್ರಾಣ. ಆದ್ರೆ ಈ ಟೈಮಲ್ಲಿ ಯಾರು ಹೊರಗೆ ಬರುವುದಿಲ್ಲ. ಬಲರಾಮಿಗೆ ಡೌಟ್ ಬರ್ತದೆ. ಅಂದ್ರೆ ಯಾಕೆಂದ್ರೆ ಎಲ್ಲರ ಕೃಷ್ಣ ಎಕ್ಸ್ಪಾನ್ಷನ್ ಆಗಿದ್ದಾನೆ, ಎಲ್ಲರ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಹಾಗೆ ಯಾರು ಹೊರಗೆ ಬರ್ತಾ ಇಲ್ಲ. ಮತ್ತೆ ಕಡೆಗೆ ಬಲರಾಮಿಗೆ ಗೊತ್ತಾಗ್ತದೆ. ಮತ್ತೆ ವಾಪಸ್ ಬ್ರಹ್ಮ ಬಂದು ನೋಡ್ತಾನೆ. ಬಂದು ನೋಡುವಾಗ ಹಾಗೆ ಇದ್ದಾರೆ, ಅವ ಅಪಹರಿಸಿದಾನೆ ಆದ್ರೆ ಹಾಗೆ ಇದ್ದಾರೆ. ಆಗ ಬ್ರಹ್ಮ ಇಮಿಡಿಯೇಟ್ ಬ್ರಹ್ಮಲೋಕ ಹೋಗ್ತಾನೆ. ಬ್ರಹ್ಮಲೋಕ ನೋಡುವಾಗ ಅಲ್ಲಿ ಕೂಡ ಹಾಗೆ ಇದ್ದಾರೆ. ನೋಡಿ, ಬ್ರಹ್ಮ ಅತಿ ಬುದ್ಧಿವಂತ. ಅವನು ಮಾಡಿದ ತಪ್ಪು ಇಮಿಡಿಯೇಟ್ ಗೊತ್ತಾಯ್ತಂತೆ ಅವನಿಗೆ. ಇದು ದೇವತಮ ಪುರುಷ ಕೃಷ್ಣ ಅಂತ ಅವನಿಗೆ ಗೊತ್ತಾಯ್ತು. ಇಮಿಡಿಯೇಟ್ ಅಲ್ಲಿಂದ ಓಡಿ ಓಡಿ ಬಂದ ಹಂಸವಾಹನದಲ್ಲಿ. ಓಡಿ 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 ಬಂದು ಕೃಷ್ಣನಿಗೆ ಅಡ್ಡ ಬಿದ್ದು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಓ ಕೃಷ್ಣ, ನನ್ನಿಂದ ದೊಡ್ಡ ತಪ್ಪಾಯಿತು ಕೃಷ್ಣ, ಕೃಷ್ಣ ಕೃಷ್ಣ, ನಿನ್ನನ್ನು ತಿಳಿಲಿಕ್ಕೆ ನನಗೆ ಆಗ್ಲಿಲ್ಲ ಕೃಷ್ಣ, ನಾನು ತಪ್ಪು ಮಾಡಿದೆ ಕೃಷ್ಣ, ನನಗೆ ಶಿಕ್ಷೆ ಕೊಡು ಕೃಷ್ಣ, ನನಗೆ ಕಠಿಣವಾದ ಶಿಕ್ಷೆ ಕೊಡು ಅಂತ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕೃಷ್ಣ ಆಯ್ತು ಅಂತ ಹೇಳ್ತಾನೆ. ಮತ್ತೆ ಬ್ರಹ್ಮ ಹೇಳ್ತಾನೆ, ನೆಕ್ಸ್ಟ್ ನೀನು ಕಲಿಯುಗದಲ್ಲಿ ಹುಟ್ಟುವಾಗ ನನ್ನನ್ನು, ನೀನು ಹುಟ್ಟುವ ಮುಂಚೆ ನನ್ನ ಹುಟ್ಟಿಸು, ಕೀಳು ಜನ್ಮದಲ್ಲಿ ಹುಟ್ಟಿಸು ನನ್ನನ್ನು. ಯಾಕೆಂದ್ರೆ ಹರಿದಾಸ್ ಠಾಕೂರ್ ಮುಸ್ಲಿಂ ಫ್ಯಾಮಿಲಿಯಲ್ಲಿ ಹುಟ್ಟುವಂಥದ್ದು, ಪಾಪ ಯೋನಿ, ಕೀಳು ಫ್ಯಾಮಿಲಿಯಲ್ಲಿ ಹುಟ್ಟಿಸು. ಮತ್ತೆ ಯಾವಾಗಲೂ ನಿನ್ನ ಸ್ಮರಣೆ ನನಗೆ ಮಾಡುವಾಗೆ ಮಾಡು. ಅದಕ್ಕೋಸ್ಕರ ಹರಿದಾಸ್ ಠಾಕೂರ್ 192 ಮಾಲೆ ಮಾಡುವಂಥದ್ದು. ಮತ್ತೆ ಜನರೆಲ್ಲ ನಾನು ದ್ವೇಷಿಸುವ ಹಾಗೆ ಮಾಡು. ಹಾಗಾಗಿ ಎಲ್ಲರೂ ಹರಿದಾಸ್ ಠಾಕೂರನ್ನು ದ್ವೇಷಿಸುವಂಥದ್ದು. ಈ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಆಗ ಒಬ್ಬ ರಾಜ ಇರ್ತಾನೆ, ಅವನ ಬೆಲ್ಟ್ ಅಲ್ಲಿ ಹರಿದಾಸ್ ಠಾಕೂರ್ ಹೊಡೆಯುವಂಥದ್ದು. ಆಗ ಚೈತನ್ಯ ಬರ್ತಾರೆ, ಇದೆಲ್ಲ ಇನ್ಸಿಡೆನ್ಸ್ ಉಂಟು. ಮತ್ತೆ ಹರಿದಾಸ್ ಠಾಕೂರ್ ಹೇಳುವಂಥದ್ದು, ಆ ಲೀಲೆಯಲ್ಲಿ ನೀನು ನಿನ್ನ ಲೀಲೆ ಮುಗಿಯುವ ಮುಂಚೆ ನನ್ನನ್ನು ನಾನು ಸಾಯುವಾಗೆ ಮಾಡು. ಅದೇ ರೀತಿ ಚೈತನ್ಯ ಲೀಲೆ ಮುಗಿಯುವ ಮುಂಚೆ ಹರಿದಾಸ್ ಠಾಕೂರ್ ಸಾಯ್ತಾರೆ. ನಾನು ಸತ್ತ ಮೇಲೆ ನನ್ನ ಹೆಣವನ್ನು ಎಳೆದುಕೊಂಡು ಹೋಗು, ಯಾಕೆ ನಾನು ಅಷ್ಟು ಪಾಪಿ. ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಹರಿದಾಸ್ ಠಾಕೂರ್ ಈ ಜಗನ್ನಾಥಪುರಿಯಲ್ಲಿ ಸತ್ತ ಮೇಲೆ ಅವರನ್ನು ಆ ಬೀಚ್ ಕಡೆಗೆ ಎಳೆದುಕೊಂಡು ಹೋಗ್ತಾರೆ. ಈ ರೀತಿ ಹೇಳುವಂಥದ್ದು. ಹಾಗಾಗಿ ಇದು ಹರಿದಾಸ್ ಠಾಕೂರ್ ಬೇರೆ ಯಾರಲ್ಲ, ಇದು ಬ್ರಹ್ಮ. ಹಾಗಾಗಿ ಎಂತಾಗ್ತದೆ ಅಂದ್ರೆ, ಹರಿದಾಸ್ ಠಾಕೂರ್ ಈ ಮುಸ್ಲಿಂ ಫ್ಯಾಮಿಲಿಯಿಂದ ಬಂದ ಕಾರಣ ಆ ರಾಜ ಕೂಡ ಮುಸ್ಲಿಂ ಇರ್ತಾನೆ. ಹಾಗೆ ಎಲ್ಲರೂ ಹೋಗಿ ಎಂತ ಅಂದ್ರೆ ರಾಜನಿಗೆ ಕಂಪ್ಲೇಂಟ್ ಮಾಡ್ತಾರೆ, ಅವನ ಈ ಜಪವನ್ನು ಭಂಗ ಮಾಡ್ಬೇಕಂತ. ಅದಕ್ಕೆ ಆ ಮುಸ್ಲಿಂ ರಾಜ ಎಂತ ಮಾಡ್ತಾನೆ, ಒಂದು ಹೆಂಗಸನ್ನು ಕಳಿಸ್ತಾನೆ. ಆ ಹೆಂಗಸು ಬೇರೆ ಯಾರಲ್ಲ, ಅದು ದೇವಿ. ಹಾಗೆ ಸಂಜೆ ಹೊತ್ತಿಗೆ 6 ಹೋಗ್ತಾಳೆ ಅವಳು. ಹೋಗಿ ಹರಿದಾಸರು ಕೇಳ್ತಾರೆ. ಹರಿದಾಸರು ಊಟಕ್ಕೆ ಸಣ್ಣ ಕುಟೀರ, ಅಲ್ಲಿ ಜಪ ಮಾಡ್ತಾ ಇರ್ತಾರೆ. ತುಂಬಾ ಚೆಲ್ಲುವಂತೆ, ಅಂದ್ರೆ ಯಾರು ಕೂಡ ಮೆಲ್ಟ್ ಆಗ್ತಾರೆ, ಅಂತ ಬ್ಯೂಟಿ ಅಂತೆ. ಹರಿದಾಸರು ಕೇಳ್ತಾರೆ, ಯಾಕೆ ಇಲ್ಲಿ ಬಂದಿದ್ದೀಯಾ? ನಾನು ನಿನ್ನನ್ನು ಸಂಭೋಗ ಮಾಡಲಿಕ್ಕೆ ಬಂದಿದ್ದೇನೆ. ಅದಕ್ಕೆ ಹರಿದಾಸರು ಹೇಳ್ತಾರೆ, ಆಯ್ತು ಮಾಡುವ, ಆದ್ರೆ ನಂದು ಜಪ ಬಾಕಿ ಉಂಟು, ನನ್ನ ಜಪ ಮಾಡಿದ ಮುಗಿಸಿದ ನಂತರ ಮತ್ತೆ ಮಾಡುವ. ಹಾಗೆ ಮಾಡ್ತಾ ಇದ್ದಾರೆ. ರಾತ್ರಿ ಆಗ್ತದೆ, 10 ಗಂಟೆ ಆಗ್ತದೆ. ಆಗ ಕೇಳ್ತಾಳೆ, ಮುಗಿಲಿಲ್ವಾ? ಇಲ್ಲ, ನಂಗೆ ತುಂಬಾ ಬಾಕಿ ಉಂಟು. ಮತ್ತೆ ಬೆಳಿಗ್ಗೆ ಆಗ್ತದೆ, 5 ಗಂಟೆ ಆಗ್ತದೆ. ಆಗ ಹರಿದಾಸರು ಹೇಳ್ತಾರೆ, ನಾಳೆ ಇಷ್ಟೇ ಹೊತ್ತಿಗೆ ಬಾ ಅಂತ ಹೇಳ್ತಾಳೆ. ಅವಳು ಹೋಗ್ತಾಳೆ. ಮತ್ತೆ ಮರು ದಿವಸ ಬರ್ತಾಳೆ 6 ಆಗ ಕೇಳ್ತಾಳೆ, ನಿಂದ ಆಗ್ಲಿಲ್ಲ? ಇಲ್ಲ, ನಾನು ಮೊನ್ನೆದು ಬಾಕಿ ಉಂಟು. ಮಾಡ್ತಾ ಇದ್ದಾರೆ. ಮತ್ತೆ ರಾತ್ರಿ ಆಗ್ತದೆ, ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ಆಗ್ತದೆ. ಮತ್ತೆ ಹರಿದಾಸರು ಹೇಳ್ತಾರೆ, ನೀನು ನಾಳೆ ಬಾ ಅಂತ ಹೇಳ್ತಾರೆ. ಹಾಗೆ ಹೋಗ್ತಾಳೆ. ಮರು ದಿವಸ 3ನೇ ದಿವಸ ಬರ್ತಾಳೆ. ಬಂದ ಕೂಡಲೇ, ನಿನ್ನ ಮುಗಿಲಿಲ್ವಾ? ನಾನು ಸ್ವಲ್ಪ ಉಂಟಂತ ಹೇಳ್ತಾರೆ. ಮತ್ತೊಂದು 8-8:30 ಆಗುವಾಗ ಅವಳ ಕಣ್ಣಲ್ಲಿ ಕೂಗು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಇಮಿಡಿಯೇಟ್ ಅಡ್ಡ ಬೀಳ್ತಾಳೆ. ಹರಿದಾಸ್ ಠಾಕೂರ್ಗೆ ಅಡ್ಡ ಬಿದ್ದು ಹೇಳ್ತಾಳೆ, ನಾನು ಎಂತ ತಪ್ಪು ಮಾಡ್ಲಿಕ್ಕೆ ಬಂದೆ? ನಿನ್ನಂತ ಶುದ್ಧ ವೈಷ್ಣವರನ್ನು ನಾನು ಕೆಡಿಸ್ಲಿಕ್ಕೆ ಬಂದೆ. ನಾನು ದೊಡ್ಡ ಪಾಪಿ, ನನ್ನನ್ನು ಕ್ಷಮಿಸು ಅಂತ ಕೇಳ್ತಾಳೆ. ಆಗ ಹರಿದಾಸ್ ಠಾಕೂರ್ ಹೇಳುವಂಥದ್ದು, ಎಸ್, ನಾನು ಕ್ಷಮಿಸ್ತೇನೆ. ನೀನು ನಿನ್ನ ಈ ವೈಶ್ಯಲ್ಲಿ ನೀನು ಹಣ ಸಂಗ್ರಹ ಮಾಡಿದ್ಯಾ, ಅದನ್ನೆಲ್ಲ ಹಣವನ್ನೆಲ್ಲ ನೀನು ದಾನ ಮಾಡಿ ಬಾ, ಮತ್ತೆ ಈ ಕುಟೀರಕ್ಕೆ ಬಾ ಅಂತ ಹೇಳ್ತಾರೆ. ಹಾಗೆ ಅವಳು
ಅವಳ ಈ ಅಂದ್ರೆ ಕೆಟ್ಟ ರೀತಿಯಲ್ಲಿ ಮಾಡಿದ ಇನ್ಕಮ್ ಅನ್ನೆಲ್ಲ ದಾನ ಮಾಡ್ತಾಳೆ, ಮತ್ತೆ ಬರ್ತಾಳೆ, ಮತ್ತೆ ಹರಿದಾಸ್ ಠಾಕೂರ್ ಅವಳಿಗೆ ದೀಕ್ಷೆ ಕೊಡ್ತಾರೆ, ಮತ್ತೆ ಅವರಲ್ಲಿಂದ ಜಾಗ ಬಿಟ್ಟು ಹೋಗ್ತಾರೆ, ಮತ್ತೆ ಅವಳು ದೊಡ್ಡ ಡ್ಯೂಟಿ ಆಗ್ತಾಳೆ. ಹಾಗಾಗಿ ನೋಡಿ, ಇದು ಶುದ್ಧ ಭಕ್ತರ ಸಂಘ. ನಾವು ಶುದ್ಧ ಭಕ್ತರ ಸಂಘ ಮಾಡಿದರೆ ನಾವು ಕೂಡ ಭಕ್ತರ ಆಗ್ತೇವೆ. ಇದೇ ಉದಾಹರಣೆ. ಬ್ರಹ್ಮಾಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನಾಸಾ ಪಾಪೇನ ಪದ್ಮಪತ್ರಂ ಇವಾಂಬಶ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯ ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪವಿಲ್ಲ. ನೋಡಿ, ಯಾವಾಗ ನಾವು ಭಗವಂತನಿಗೆ ಸೇವೆ ಮಾಡ್ತೇವೆ ಆಗ ನಮಗೆ ಯಾವುದೇ ಪಾಪದ ಲೇಪವಿಲ್ಲ. ಆದ್ರೆ ನಾವು ಫಲಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಇದು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತಂದ್ರೆ ಈಗ ನಮ್ಮಲ್ಲಿ 5 ಗಾಡ್ರೇಜ್ ಫುಲ್ ಆಗಿರ್ತದೆ ಬಂಗಾರ ಇದೆ ಅಂತ, ಹಣ ಬಂಗಾರ ಎಲ್ಲ. ಆದ್ರೂ ಕೂಡ ನಾವು ಇನ್ನೊಂದು 6ನೇ ಗಾಡ್ರೇಜ್ ತರ್ತೇವೆ. ಆದ್ರೆ ಕೃಷ್ಣನಿಗೆ ನಮಗೆ ಕೊಡ್ಲಿಕ್ಕೆ ಮನಸ್ಸು ಇಲ್ಲ, ಅರ್ಪಣೆ ಮಾಡ್ಲಿಕ್ಕೆ ಚೂರು ಕೂಡ ನಮಗೆ ಮನಸ್ಸಿಲ್ಲ. ಆದ್ರೆ ಹೇಗೆ ಅಂದ್ರೆ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಭಗವಂತನ ಅರ್ಪಣೆ ಮಾಡಿದ್ರೆ ಎಂತಾಗ್ತದೆ, ಫಲಗಳನ್ನು ಭಗವಂತ ಅರ್ಪಿಸಿ ಯಾರು ನಿರ್ಲಿಪ್ತ ಕರ್ತವ್ಯ ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪವಿಲ್ಲ. ಯಾವುದೇ ಪಾಪವಿಲ್ಲ ಅವನಿಗೆ. ಮತ್ತೆ ಯಾಕೆಂದ್ರೆ ಇದು ಅಕರ್ಮ. ಆದ್ರೆ ನಮ್ಗೆ ಅದು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂದ್ರೆ ನಮ್ಗೆ ಅಟ್ಯಾಚ್ಮೆಂಟ್ ಉಂಟು. ಇದು ನಂದು, ಇದು ನಾನು ಮಾಡಿದ್ದು, ಇದು ನನ್ನ ಹಣ, ಇದು ನಂದು, ನಾನು. ಹಾಗಾಗಿ ಆ ನಾನು ಸ್ವಲ್ಪ ಬಿಡ್ಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಮತ್ತೆ ಅದು ಸಾಧ್ಯ. ಎಸ್, ಇದು ನೋಡಿ ಪ್ರಭುಪಾದ್. ಎಸ್, ನೋಡಿದಲ್ಲ. ನೋಡಿ, ಪ್ರಭುಪಾದ್ ಅಮೆರಿಕ ಹೋಗಿ ಅವ್ರ ಪಾರ್ಕ್ ಅಲ್ಲಿ ಈ ಕೀರ್ತನ ಮಾಡಿದ್ರು. ನೋಡಿ ಕಂಡೀಷನ್ ನೋಡಿ, ಅವರೆಲ್ಲ ಗಾಂಜ್ ಎಳ್ದವರು, ಅವರು ಭಕ್ತರಾದ್ರು. ಹಾಗಾಗಿ ಇದು ಶುದ್ಧ ಭಕ್ತರ ಪವರ್. ಎಂಥವರನ್ನು ಕೂಡ ಭಕ್ತರು ಮಾಡ್ಬೋದು. ಅದು ನಮ್ಗೆ ಆಗ್ಲಿಕ್ಕಿಲ್ಲ, ಯಾಕೆ ನಾವು ಶುದ್ಧ ಭಕ್ತರಲ್ಲ. ಶುದ್ಧ ಭಕ್ತರು ಆ ಜಾಗಕ್ಕೆ ಕಾಲಿಟ್ರೆ ಅದು ತೀರ್ಥ ಆಗ್ತದೆ. ಹಾಗಾಗಿ ಅಂತ ಎಲ್ಲ ನೋಡಿ, ಗಾಂಜಾ, ಈ ಡ್ರಗ್ಸ್, ಮತ್ತೆ ವೈಟ್, ಕೋಕೇನ್, ಮತ್ತೆ LSD, ಮತ್ತೆ ಕುಡಿಯುವಂಥದ್ದು ಎಲ್ಲ ಅಭ್ಯಾಸ ಇತ್ತು. ಆದ್ರೆ ಅವರೆಂತಂದ್ರೆ ಪಾರ್ಕಿಗೆ ಯಾಕೆ ಬರ್ತಿದ್ರು ಆ ಮ್ಯೂಸಿಕ್ ಕೇಳಲಿಕ್ಕೆ ಅಂತ. ಅವರು ಫಸ್ಟ್ ಹೇಳ್ತಿದ್ರು, ಈ ಪ್ರಭುಪಾದ ಇದು ಕೀರ್ತನೆ ನಮಗೆ ಮ್ಯೂಸಿಕ್ ಅಂದ್ರೆ ಕೇಳುವ ಉದ್ದೇಶದಿಂದ ಬಂದದ್ದು. ಆದ್ರೆ ಶುದ್ಧ ಭಕ್ತರ ಧ್ವನಿಯನ್ನು ಕೇಳ್ತಾ ಅವರು ಕೂಡ ಭಕ್ತಿಯಲ್ಲಿ ತಗೊಂಡ್ರು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಅಸ್ತಿನಿ ಸುನೀಚೈವ ಸುಭಾಖೇ ಚ ಪಂಡಿತ ಸಮದರ್ಶಿನ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದ್ರಿಂದ ವಿದ್ಯಾವಿನ ಸಂಪನ್ನವಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿ ಮಾಂಸ ತಿನ್ನುವವನನ್ನು ಅಂತ್ಯಜನ ಒಂದೇ ರೀತಿ ಕಾಣ್ತಾರೆ. ನಮ್ಗೆ ಇದಾಗುವುದಿಲ್ಲ. ಅದು ಶುದ್ಧ ಭಕ್ತರು ಎಲ್ಲವನ್ನು ಒಂದೇ ರೀತಿ ಕಾಣ್ತಾರೆ. ಈಗ ನೋಡಿ, ಈ ಚಂಡಾಲ ನಾಯಿ ಮಾಂಸ ತಿನ್ನುವವರು ನಮ್ಮ ಭಾರತದಲ್ಲಿ ಕೂಡ ಇದ್ದಾರೆ. ಅಸ್ಸಾಮಲ್ಲಿ ತಿಂತಾರೆ, ಮಿಜೋರಾಂ, ನಾಗಾಲ್ಯಾಂಡ್ ಅಲ್ಲಿ ತಿಂತಾರೆ, ನಾರ್ತ್ ಈಸ್ಟ್ ಅಲ್ಲಿ, ಮತ್ತೆ ಈ ಚೈನಾದಲ್ಲಿ ತಿಂತಾರೆ, ಮತ್ತೆ ನಾರ್ತ್ ಕೊರಿಯಾದಲ್ಲಿ ತಿಂತಾರೆ. ಈ ರೀತಿ ತಿನ್ನುವವರು ಇದ್ದಾರೆ, ಅವರಿಗೆ ಚಂಡಾಲರು ಅಂತ ಹೆಸರು. ಹಾಗಾಗಿ ಈ ಶುದ್ಧ ಭಕ್ತರು ಯಾರು? ಶುದ್ಧ ಭಕ್ತರು ಎಲ್ಲರನ್ನು ಒಂದೇ ರೀತಿ ನೋಡುವಂಥದ್ದು. ಯಾರನ್ನು? ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿ ಮಾಂಸ ತಿನ್ನುವ. ಆದ್ರೆ ನಮ್ಗೆ ಅದು ಕಾಣಲಿಕ್ಕೆ ಆಗುದಿಲ್ಲ. ನಾವೆಂತ ಮಾಡ್ತೇವೆ, ಅದು ನಾಯಿ, ಇವ ಹೆಣ್ಣು, ಇವ ಗಂಡು, ನಮ್ಗೆ ಭೇದ ಭಾವ ಉಂಟು. ಈಗ ಪ್ರಭುಪಾದ್ ಈ ಮಾಲತಿ ದೇವಿದಾಸಿ, ಯಮುನಾ ದೇವಿದಾಸಿ, ಗೋವಿಂದ ದೇವಿದಾಸಿ ಆ ಲೀಲಾಮೃತದಲ್ಲಿ ಪ್ರಭುಪಾದ್ ಇದು ಶಿಷ್ಯರು, ಹೆಂಗಸರು ಅಂದ್ರೆ ಅವರು ಪ್ರಭುಪಾದಿಗೆ ಸೇವೆ ಮಾಡ್ತಾ ಇದ್ರು. ತುಂಬಾ ವರ್ಷ ಡಿಫ್ರೆನ್ಸ್ ಪ್ರಭುಪಾದಿಗೆ ಮತ್ತೆ ಅವರಿಗೆ. ನನ್ನ ಲೆಕ್ಕದಲ್ಲಿ 60 ವರ್ಷ ಡಿಫ್ರೆನ್ಸ್. ಪ್ರಭುಪಾದಿಗೆ 80 ಆಗಿತ್ತು, ಅವರಿಗೆ 22 ಆ ರೀತಿ ಆಗ್ತಿತ್ತು. ಹಾಗಾಗಿ ಅವ್ರು ಹೇಳ್ತಾರೆ, ಪ್ರಭುಪಾದಿಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಇರಲಿಲ್ಲ ಅಂತೆ. ಅವರು ಈಗ ಹೆಂಗಸರು ನೋಡುವಾಗ, ಈಗ ನಾವು ನೋಡುವಾಗ ಅವಳ ಹೆಂಗಸು,
ಗಂಡಸು ನೋಡ್ತೇವೆ. ಪ್ರಭುಪಾದ ಹಾಗೆಲ್ಲ, ಪ್ರಭುಪಾದ ಆತ್ಮವನ್ನು ನೋಡ್ತಾ ಇದ್ರು ನೋಡಿ. ಇದು ಶುದ್ಧ ಭಕ್ತರ ಲಕ್ಷಣ. ಆದ್ರೆ ನಮ್ಗೆ ಆ ರೀತಿ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಆತ್ಮ ಕಾಣುವುದಿಲ್ಲ, ಶುದ್ಧ ಭಕ್ತರಿಗೆ ಆತ್ಮ ಕಾಣ್ತದೆ. ಹೇಹಿ ಸಂಸ್ಪರ್ಶಶ ಭೋಗ ದುಃಖಯೋನಯ ಏವತೆ ಆದಿಯಂತವಂತ ಕೌಂತೆಯ ನತೇಶು ರಮತೆ ಬುಧ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದ ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ ಇಂತಹ ಸುಖಗಳಿಗೆ ಆದಿ ಅಂತ್ಯ ಉಂಟು, ಆದ್ದರಿಂದ ವಿವೇಕಿಯಾದನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಈಗ ಹೇಗಂದ್ರೆ, ಈಗ ನಿಮ್ಮ ಕೈಗೆ ಒಂದು ಎಂತಾದ್ರೂ ಒಂದು ತಾಗಿದೆ, ಎಂತಾದ್ರೂ ಒಂದು ಬ್ಯಾಂಡೇಜ್ ಹಾಕಿದೆ, ಮತ್ತೆ ಬ್ಯಾಂಡೇಜ್ ತೆಗೆದ ಮೇಲೆ ಅಲ್ಲಿ ಸ್ವಲ್ಪ ಗಜ್ಜಿ ತರ ಆಗಿದೆ, ಮತ್ತೆ ನಿಮಗೆ ತುರಿಸಲಿಕ್ಕೆ ಆಗ್ತಾ ಉಂಟು, ತುರಿಸುವಂತ ನಿಮಗೆ ಮನಸ್ಸಲ್ಲಿ ಆಗ್ತಾ ಉಂಟು. ನೀವು ತುರಿಸ್ತೀರಿ, ತುರಿಸುವಾಗ ನಿಮ್ಗೆ ಖುಷಿ ಆಗ್ತದೆ. ಖುಷಿ ಆಗಿ ಲಾಸ್ಟಿಗೆ ರಕ್ತ ಬರ್ತದೆ. ರಕ್ತ ಬರುವಾಗ ನಿಮ್ಗೆ ಬೇಜಾರಾಗ್ತದೆ. ಅದೇ ರೀತಿ ಈ ಇಂದ್ರಿಯ ಸುಖದಿಂದ ದುಃಖವೇ, ಸುಖ ಇಲ್ಲ. ಆದ್ರೆ ನಾವೆಂತ ಎಣಿಸೋದು ಸುಖ ಅಂತ. ಈಗ ನೋಡಿ, ಇದಕ್ಕೆ ಇನ್ನೊಂದು ಉದಾಹರಣೆ. ಈಗ ಮನೆಯಲ್ಲಿ ಹೆಚ್ಚಾಗಿ ಜನರು 5-6 ದಿವಸ ಕೆಲಸ ಮಾಡಿ ಆದಿತ್ಯವಾರ ಆರಾಮ್ಸೆ ಸೋಫಾದಲ್ಲಿ ಹೀಗೆ ಹೇಳುವುದು ಲೇಟ್ ಬೆಳಿಗ್ಗೆ, ಮತ್ತೆ ಆರಾಮ್ಸೆ ಸೋಫಾದಲ್ಲಿ ಕೂತ್ಕೊಳ್ತಾರೆ, ಟಿವಿ ಆನ್ ಮಾಡ್ತಾರೆ, ಮತ್ತೆ ತಿಂಡಿ ತಿಂತಾ ಇರ್ತಾರೆ, ಟೀ ಕುಡಿತಾ ಇರ್ತಾರೆ. ಮತ್ತೆ ಯಾರಾದ್ರು ಫೋನ್ ಮಾಡಿದ್ರೆ ಐ ಆಮ್ ಎಂಜಾಯಿಂಗ್ ಸಂಡೇ ಅಂತ ಹೇಳ್ತಾರೆ. ಆರಾಮ್ಸೆ ಇದ್ದೇನೆ ಸೋಫಾದಲ್ಲಿ, ಅದು ಲಕ್ಷಗಟ್ಟಲೆ ಸೋಫಾ, ಅದರಲ್ಲಿ ಕೂತ್ಕೊಂಡು ನಾನು ಎಂಜಾಯ್ ಮಾಡ್ತಾ ಇದ್ದೇನೆ. ಈಗ ನೀವು ಟಿವಿ ನೋಡುವಾಗ ಆ ಟಿವಿ ಎದುರಲ್ಲಿ, ಟಿವಿಯ ಹಿಂದೆ ದೊಡ್ಡ ಒಂದು ಹೆಬ್ಬಾವು ಬಂದ್ರೆ ನೀವು ಮತ್ತೆ ಟಿವಿ ನೋಡ್ತೀರಾ? ಇಲ್ಲ. ಹಾಗಾಗಿ ನಮಗೆ ಸುಖ ಎಂತ ಅಂತ ಗೊತ್ತಿಲ್ಲ. ನಾವೆಂತ ಎಣಿಸುದು, ಈ ಆರಾಮ್ಸೆ ಸೋಫಾದಲ್ಲಿ ಕೂತ್ಕೊಂಡು ಎಂತ ಟಿವಿ ನೋಡುದು, ಇದು ನಮ್ಮ ಸುಖ ಅಂತ ಎಣಿಸ್ತೇವೆ. ಅಲ್ಲ, ಸುಖ ಅದು ಅಲ್ಲ. ಸುಖ ನಿಜವಾಗಿ ಕೃಷ್ಣ ಸೇವೆಯಲ್ಲಿ ಸಿಗುವಂಥದ್ದು. ಹಾಗಾಗಿ ವಿಷಯೇಂದ್ರಿಯಗಳ ಸಂಪರ್ಕ ದುಃಖವನ್ನೇ ಉಂಟು ಮಾಡುದು, ಅದರಲ್ಲಿ ಸುಖ ಇಲ್ಲ. ವಿವೇಕ ಇದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನ ಅರ್ಜುನನೇ ಇಂಥ ಸುಖಗಳು ಆದಿ ಅಂತ್ಯ ಉಂಟು, ಆದನ್ನು ವಿವೇಕ ಆದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಈಗ ಇದಕ್ಕೆ ಎಕ್ಸಾಂಪಲ್ ಕೊಡ್ತೇನೆ. ಈಗ ಈ ಪಂಚೇಂದ್ರಿಯಗಳು, 5 ಇಂದ್ರಿಯ. ಫಸ್ಟಿಗೆ ಮೊದಲದು, ಈಗ ರೈನಿ ಸೀಸನ್ ಅಲ್ಲಿ ಒಂದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಟ್ಯೂಬ್ ಲೈಟ್. ಮನೆಯಲ್ಲಿ ಹೊರಗೆ ಟ್ಯೂಬ್ ಲೈಟ್ ಇದ್ರೆ ಬೆಳಿಗ್ಗೆ ನೀವು ಹೇಳುವಾಗ ಎಲ್ಲ ಎಂತ ಹೇಳುದು, ಆ ಇನ್ಸೆಕ್ಟ್ಸ್ ಎಲ್ಲ ಕೆಳಗೆ ಇರ್ತದೆ, ಸತ್ತಿರ್ತದೆ. ಹಾಗಾಗಿ ಆ ಲೈಟ್ನ ಬಳಿಗೆ ಹೋಗುವಂಥದ್ದು, ಅದಕ್ಕೆ ನೋಡುವುದು ಪ್ರಬಲ ಒಂದು ಇಂದ್ರಿಯ. ಈ ಇಂದ್ರಿಯದಲ್ಲಿ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಹಾಗಾಗಿ ಅದರದ್ದು ನೋಡುವುದು ಪ್ರಬಲ, ಅಲ್ಲಿ ಹೋಗಿ ಸಾಯ್ತದೆ. ಮತ್ತೆ ಸೆಕೆಂಡ್ ಇದು ಜಿಂಕೆ. ಜಿಂಕೆಗೆ ಕೇಳುವುದು ಪ್ರಬಲ. ಈ ಬೇಟೆಗಾರ ಎಂತ ಮಾಡ್ತಾನೆ, ಫ್ಲೂಟ್ ಅನ್ನು ಬಾರಿಸ್ತಾನೆ. ಫ್ಲೂಟ್ ಅನ್ನು ಬಾರಿಸುವಾಗ ಜಿಂಕೆ ಹೋಗ್ತದೆ, ಎಂತ ಸೌಂಡ್ ಅಂತ ಹೋಗ್ತದೆ, ಹತ್ತಿರ ಹೋಗ್ತದೆ. ಅಲ್ಲಿ ಬೇಟೆಗಾರ ಅಟ್ಯಾಕ್ ಮಾಡ್ತಾನೆ, ಮತ್ತೆ ಅದು ಸಾಯ್ತದೆ. ಹಾಗಾಗಿ ಅದರದ್ದು ಕೇಳುವುದು ಪ್ರಬಲ. ಮತ್ತೆ ಈ ದುಂಬಿಗೆ ಸ್ಮೆಲ್, ಈ ಹೂವಿನ ಹತ್ರ ಹೋಗ್ತದೆ, ಸ್ಮೆಲ್ಲಿಗೆ ಅಂತ ಹೋಗ್ತದೆ, ಅಲ್ಲಿ ಹೋಗ್ತದೆ, ಸಾಯ್ತದೆ. ಮತ್ತೆ ಈ ಮೀನುಗೆ ತಿನ್ನುವುದು ಪ್ರಬಲ. ಹಾಗಾಗಿ ಈ ಫಿಶರ್ ಮ್ಯಾನ್ ಎಂತ ಮಾಡ್ತಾನೆ, ಒಂದು ಹಗ್ಗದಲ್ಲಿ ಅಂತ ಅದು ಗಾಲ ಹಾಕ್ತಾನೆ, ಕೆಳಗೆ ಬಿಡ್ತಾನೆ, ತಿನ್ಲಿಕ್ಕೆ ಬರ್ತದೆ, ಸಾಯ್ತದೆ. ಮತ್ತೆ ಈ ಆನೆ, ಆಕ್ಚುಲಿ ಕಾಡಾನೆಯನ್ನು ತುಂಬಾ ಕಷ್ಟ ಕಂಟ್ರೋಲ್ ಮಾಡ್ಲಿಕ್ಕೆ. ಹಾಗೆ ಬೇಟೆಗಾರ ಎಂತ ಮಾಡ್ತಾನೆ, ಹೆಣ್ಣು ಆನೆಯನ್ನು ಬಿಡ್ತಾನೆ. ಹೆಣ್ಣು ಆನೆಯನ್ನು ಅಟ್ಟಿಸಿ ಬಂದು ಎಂತ ಆಗ್ತದೆ, ಅಲ್ಲಿ ಒಂದು ದೊಡ್ಡ ಪಿಟ್ ತೋಡಿರ್ತಾನೆ, ಮತ್ತೆ ಅದರ ಒಳಗೆ ಬೀಳ್ತದೆ. ಹಾಗಾಗಿ ಆ ಸೆಕ್ಸ್ ಅದರದ್ದು ಪ್ರಬಲ. ಈಗ ಪ್ರಭುಪಾದ ಹೇಳುವಂಥದ್ದು, ಈಗ ಇಲ್ಲಿ ಒಂದು ನೋಡುವುದು ಪ್ರಬಲ, ಒಂದು ಕೇಳುವುದು ಪ್ರಬಲ, ಒಂದು ಸ್ಮೆಲ್ ಪ್ರಬಲ, ಒಂದು ತಿನ್ನುವುದು ಪ್ರಬಲ, ಇಲ್ಲಿ ಸೆಕ್ಸ್ ಪ್ರಬಲ. ಆದ್ರೆ ಮನುಷ್ಯನಲ್ಲಿ ಈ 5 ಇಂದ್ರಿಯ ಕೂಡ ಪ್ರಬಲ. ಹಾಗಾಗಿ ಎನಿ ಮೂಮೆಂಟ್ ಈ ಗುಂಡಿಗೆ ಬೀಳ್ಬಹುದು. ಹಾಗಾಗಿ ನಾವು ಎಷ್ಟು ಜಾಗ್ರತೆಯಲ್ಲಿ ಇರಬೇಕು. ಹಾಗಾಗಿ ಯಾವಾಗ ಈ 5 ಇಂದ್ರಿಯಗಳನ್ನ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ, ಆಗ ನಮ್ಗೆ ಹ್ಯಾರಾಸ್ಮೆಂಟ್ ಇಲ್ಲ. ಇಲ್ಲದೆ ನಮ್ಗೆ ಇದೆ ದುಃಖ ಯೋನಯ ಏವತೆ, ನಮ್ಗೆ ದುಃಖವೇ. ನಾವು ಎಣಿಸುವುದು ಎಂತಂದ್ರೆ ಸುಖ
ಯಾವಾಗ ಕಷ್ಟವಿಲ್ಲ ಅದನ್ನು ನಾವು ಸುಖ ಅಂತ ಭಾವಿಸೋದು ಅಲ್ಲ ಸರ್. ನಿಜವಾದ ಅಂದ್ರೆ ಕಷ್ಟ ಅಂದ್ರೆ ಜನ್ಮ, ಮೃತ್ಯು, ಜರ, ವ್ಯಾಧಿ. ಈಗ ನಮ್ದು ಯಂಗ್ ಬಾಡಿ ಉಂಟು, ಹೀಗೆ ಇರ್ತದ? ಇಲ್ಲ, ಓಲ್ಡ್ ಬರ್ಬೇಕು. ಓಲ್ಡ್ ಏಜ್ ಆಗುವಾಗ ರೋಗ ಕೂಡ ಉಂಟು. ಮತ್ತೆ ಕೆಲವು ರೋಗ ಎಲ್ಲ ತುಂಬಾ ಕಷ್ಟ. ಕಷ್ಟ ಅಂದ್ರೆ ಕೆಲವರಿಗೆ ಬೆಡ್ ಇಂದ ಹೇಳಲಿಕ್ಕೆ ಆಗುದಿಲ್ಲ, ತಿನ್ಲಿಕ್ಕೆ ಆಸೆ, ತಿನ್ಲಿಕ್ಕೆ ಶುಗರ್, ತಿನ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ರೀತಿಯ ರೋಗ ಬರ್ತದೆ. ಹಾಗಾಗಿ ಇದರಿಂದ ನಮಗೆ ಬಿಡುಗಡೆ ಆಗಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬೇಕು. ನೋಡಿ, ಎಲ್ಲ ಇಂದ್ರಿಯ ಪ್ರಬಲ ಮನುಷ್ಯನ. ಈಗ ನೋಡಿ, ಇದು ಪೀಸ್ ಶ್ಲೋಕ, ಶಾಂತಿಯ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಶಾಂತಿ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆ ಇಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆ ಭೋಕ್ತ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿ ಹಿತೈಷಿ ನಾನೇ ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವ. ಪ್ರಭುಪಾದ ಹೇಳ್ತಾರೆ, ಈ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ಗೆ ಅವ್ರು ಮಾಡಿದ, ಯಾಕೆ ಅದನ್ನು ಫಾರ್ಮ್ ಮಾಡಿದ್ರು? ಯಾಕೆಂದ್ರೆ ಈ ಲೋಕದಲ್ಲಿ, ವಿಶ್ವದಲ್ಲಿ ಶಾಂತಿ ಸಿಗ್ಬೇಕಂತ. ಆದ್ರೆ ಶಾಂತಿ ಅವರಿಗೆ ಸಿಗ್ಬೇಕು, ಶಾಂತಿ ಫಾರ್ಮುಲಾ ಅವರಿಗೆ ಗೊತ್ತಿಲ್ಲ. ಎಂತ ಶಾಂತಿ ಫಾರ್ಮುಲಾ? ಭೋಕ್ತಾರ ಯಜ್ಞ ತಪಸ, ಎಂಜಾಯರ್ ಕೃಷ್ಣ. ಈಗ ಎಲ್ಲರೂ ನೋಡಿ 99% ಜನರು ಅವರ ಮಿಸ್ಟೇಕ್ ಎಂತಂದ್ರೆ, ನಾನು ಎಂಜಾಯರ್, ಆ ಜಾಗ ನಾನು ಪರ್ಚೇಸ್ ಮಾಡಿದ್ದು, ಆ ಮನೆ ನಾನು ಕಟ್ಟಿದ್ದು, ಈ ಹಣ ನನ್ನ ಎಂಜಾಯ್ಮೆಂಟ್ಗೆ. ಇಲ್ಲ, ಭೋಕ್ತಾರ ಕೃಷ್ಣ, ಎಂಜಾಯರ್ ಕೃಷ್ಣ. ನೋಡಿ ಇಲ್ಲಿ ನೋಡಿ, ಇವರು ಕೃಷ್ಣನ ಗೆಳೆಯರು. ಯಾರು ಎಂಜಾಯ್ಮೆಂಟ್? ಯಾರು? ಕೃಷ್ಣ. ಭೋಕ್ತಾರ ಕೃಷ್ಣ. ಸರ್ವಲೋಕ ಮಹೇಶ್ವರ. ಮಹೇಶ್ವರ ಅಂದ್ರೆ ಸುಪ್ರೀಂ ಕಂಟ್ರೋಲರ್. ಈಗ ಹೆಚ್ಚಿನವರು ಹೇಳ್ತಾರೆ ಮಹೇಶ್ವರ ಶಿವ ಅವ ಕಂಟ್ರೋಲ್. ಅಲ್ಲ ಸರ್, ಈ ಭೌತಿಕ ಲೋಕದ ಅವನು ಕಂಟ್ರೋಲರ್. ಆದ್ರೆ ಅನ್ಲಿಮಿಟೆಡ್ ಬ್ರಹ್ಮಾಂಡ, ಕೋಟಿಗಟ್ಟಲೆ ಬ್ರಹ್ಮಾಂಡ ಉಂಟು, ಎಲ್ಲ ಬ್ರಹ್ಮಾಂಡದ ಕಂಟ್ರೋಲರ್ ಕೃಷ್ಣ. ಸರ್ವಲೋಕ ಮಹೇಶ್ವರ. ಸುಹೃದಂ ಸರ್ವಭೂತಾನಾಂ, ಎಲ್ಲರ ಹಿತೈಷಿ. ಕೃಷ್ಣ ಪಾರ್ಶಾಲಿಟಿ ಇಲ್ಲ. ಈ ನೊಣ, ಇರುವೆ, ಹಾವು, ಪಕ್ಷಿ, ಪ್ರಾಣಿ ಎಲ್ಲಕ್ಕೂ ಸೇಮ್, ಮನುಷ್ಯ ಎಲ್ಲಕ್ಕೂ ಸೇಮ್. ಹಾಗಾಗಿ ಎಲ್ಲರ ಹಿತೈಷಿ. ಯಾವಾಗ ನಾವು ಈ 3 ಫಾರ್ಮುಲಾವನ್ನು ಅಪ್ಲೈ ಮಾಡ್ತೇವೆ ನಮ್ಮ ಜೀವನದಲ್ಲಿ, ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ಮತ್ತೆ ಸುಹೃದಂ ಸರ್ವ ವೆಲ್ ವಿಷರ್ ಕೃಷ್ಣ, ಈ 3 ನಾವು ಯಾವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ತೇವೆ ಆಗ ನಮಗೆ ಶಾಂತಿ ಸಿಗ್ತದೆ. ಪ್ರಭುಪಾದ ಹೇಳ್ತಾರೆ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇಸ್ ಫೇಲ್ಡ್ ಇನ್ ಇಟ್ಸ್ ಡ್ಯೂಟಿ. ಯಾಕೆ? ಯಾಕೆಂದ್ರೆ ಅವರಿಗೆ ಈ ಫಾರ್ಮುಲಾ ಗೊತ್ತಿಲ್ಲ, ಅವರು ಫೇಲ್ ಆಗಿದ್ದಾರೆ. ಯಾಕೆಂದ್ರೆ ನಿಜವಾದ ಶಾಂತಿ ಇದು. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಎಸ್, ಅಧ್ಯಾಯ ಸಾರಾಂಶ. ಸನ್ಯಾಸದ ಕರ್ಮಯೋಗ ಯಶ್ರೇಯ. ಕರ್ಮಯೋಗ ಸನ್ಯಾಸ, ಕರ್ಮಯೋಗ ವಿಶೇಷತೆ, ನಿಷ್ಕಾಮ ಕರ್ಮಯೋಗ ಬಂಧನ ಮುಕ್ತಿ, ಕುರ್ವಾನಪಿ ನ ಲಿಪ್ಯತೆ, ದೇವೋತ್ತಮ ಪುರುಷನಲ್ಲಿ ಮನಸ್ಸು ಕೇಂದ್ರೀಕರಿಸುವ ಮೂಲಕ ಮುಕ್ತಿ, ಜ್ಞಾತ ಮಾಂ ಶಾಂತಿ ರಿಚ್ಯತಿ. ಎಸ್, ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬಹುದು, ದಯವಿಟ್ಟು. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳ್ಬಹುದು, ದಯವಿಟ್ಟು ಚಾಟ್ ಅಲ್ಲಿ ಕೂಡ ಕೇಳ್ಬಹುದು. ಕೃಷ್ಣ ಚೈತನ್ಯ. ಎಸ್, ಮೀನಾಕ್ಷಿ ಅವರು. ಎಸ್, ಹರೇ ಕೃಷ್ಣ ಮೀನಾಕ್ಷಿ ಅವರು. ಹರೇ ಕೃಷ್ಣ, ಹರೇ ಕೃಷ್ಣ ಮೀನಾಕ್ಷಿ ಅವರು. ಮೀನಾಕ್ಷಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಹಾ, ಹೇಳಿ. 5.3 ಅಲ್ಲಿ ಹೇಳಿದ್ರಿ ಕರ್ಮಫಲದಲ್ಲಿ ತಿರಸ್ಕಾರ ಇರ್ಬೇಕು ಅಂತ. ಹೇಗ್ ತಿರಸ್ಕಾರ? ಅದ್ ಇನ್ನೊಂದ್ಸರಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಕರ್ಮಫಲದಲ್ಲಿ ತಿರಸ್ಕಾರ ಅಂದ್ರೆ ಹೆಂಗೆ? ನಮ್ ತಿರಸ್ಕಾರ ಇರ್ಬೇಕು ಅಂದ್ರೆ ಫಲಗಳು ಸಿಕ್ಕರೆ ನಮಗೆ ಬೇಡ ಅಂತ ಹೇಳದ, ಅಥವಾ ಅದನ್ನ ಕೃಷ್ಣನಿಗೆ ಅರ್ಪಿಸ್ಬಿಡದ? ಹೇಗೆ? ಕೃಷ್ಣನಿಗೆ ಅರ್ಪಿಸಿಬಿಡುವಂಥದ್ದು. ತಿರಸ್ಕಾರವಾಗಲಿ ನೋಡಿ, ಕರೆಕ್ಟ್ ನೋಡಿ, ಕರೆಕ್ಟ್ ನೋಡಿ, ಕರೆಕ್ಟ್. ಅದಕ್ಕೆ ಮಿಸ್ಇಂಟರ್ಪ್ರಿಟೇಷನ್ ತುಂಬಾ ಕಷ್ಟ ಆಗ್ತದೆ.
ಕರ್ಮಫಲದಲ್ಲಿ ತಿರಸ್ಕಾರವಾಗ್ಲಿ ಅಪೇಕ್ಷೆ ಆಗಲಿ ನಾವು ರಿಜೆಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ನಾವು ಕೃಷ್ಣನಿಗೆ ಕರ್ಮಫಲ ಎಂತದ್ದು ಬಂದ್ರೆ, ಈಗ ನೋಡಿ ನಮ್ಮ ದೇವಸ್ಥಾನಕ್ಕೆ ನಾವು ಹಣ ಸಂಗ್ರಹ ಮಾಡ್ತಾ ಇದ್ದೇವೆ, ನಾವು ತಿರಸ್ಕಾರ ಮಾಡೋದಿಲ್ಲ. ಅಪೇಕ್ಷೆ ಅಂದ್ರೆ ನನಗೆ ಸಿಗ್ಬೇಕು ಅದು ಕೂಡ ಇಲ್ಲ. ಅವನೇ ನಿತ್ಯ ಸನ್ಯಾಸಿ. ಗೊತ್ತಾಯ್ತಾ? ಮತ್ತೆ ಇನ್ನೊಂದು, ನಾವು ದಿನನಿತ್ಯ ಕೆಲಸ ಮಾಡ್ತೀವಲ್ಲ, ಅದನ್ನ ಹೇಗೆ ಕೃಷ್ಣ ಕಾನ್ಶಿಯಸ್ನಾಗ ಮಾಡ್ಬೇಕು ಅದನ್ನ ಸ್ವಲ್ಪ ಹೇಳಿ. ಕೃಷ್ಣ ಕಾನ್ಶಿಯಸ್ ಮಾಡುವಂಥದ್ದು ಎಂತ ಅಂದ್ರೆ, ನಾವು ಹರೇ ಕೃಷ್ಣ ಜಪವನ್ನು ಸ್ಟಾರ್ಟ್ ಮಾಡ್ಬೇಕು. ಈ ಜಪದಿಂದ ಎಂತ ಆಗ್ತದೆ ಅಂದ್ರೆ ನಿಮ್ಮ ಕಾನ್ಶಿಯಸ್ನೆಸ್ ಚೇಂಜ್ ಆಗ್ತದೆ. ಒಂದು ಪ್ರಸಾದ ನೋಡಿ, ಎರಡೇ ವಿಷಯ. ಒಂದು ಪ್ರಭುಪಾದ ಹೇಳ್ತಾರೆ ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಒಂದು ಜಪ ಮತ್ತೆ ಪ್ರಸಾದ. ಜಪ ಮಾಡ್ತಾ ಪ್ರಸಾದ ಅಂದ್ರೆ ನಿಮ್ಮ ಕಾನ್ಶಿಯಸ್ನೆಸ್ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇರ್ತದೆ. ತಿಳಿದಾ? ಹರೇ ಕೃಷ್ಣ ಮೀನಾಕ್ಷಿ ಅವರೇ, ಹರೇ ಕೃಷ್ಣ ತಿಳಿದಾ? ಗುರುಜಿ ತಿಳಿತು. ಓಕೆ. ಎಸ್ ನಾಗಾರ್ಜುನ್ ಪಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಹೇಳಿ. ಅದೇ ಒಂದು ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ಬೇಕು, ನಾಯಿ ಮಾಂಸ ತಿನ್ನುವವರನ್ನು ಸಹ ನೋಡ್ಬೇಕು ಅಂತ ಅದರಲ್ಲಿದೆ. ಆದ್ರೆ ಈಗ ಕಲಿಯುಗ ಇಸ್ ದ ಡಿಗ್ರೇಡೇಷನ್ ಆಫ್ ಸಂಸ್ಕಾರ ಅಂತ ಹೇಳಿದ್ರಿ. ಈಗ ಏನೋ ಸಸ್ಯಾಹಾರಿ ತಿನ್ನುವವರನ್ನೇ ಅನ್ಯತಾ ಭಾವದಿಂದ ನೋಡುವಂತದ್ದು ಇದೆ. ಯಾಕೆ ಸ್ವಾಮೀಜಿ ಹಂಗೆ? ಯಾವ ತಿನ್ನುವುದರಿಂದ? ನಾಯಿ ಮಾಂಸ ತಿನ್ನೋರನ್ನ ಚಂಡಾಲದ ರೀತಿಯಲ್ಲಿ ನೋಡ್ತೇವೆ. ಆದ್ರೆ ಈ ಕಲಿಯುಗದಲ್ಲಿ ನಾವು ಸಸ್ಯಾಹಾರಿಗಳನ್ನೇ ಅನ್ಯತಾ ದೃಷ್ಟಿಯಿಂದ ಇಡೀ ನೋಡುವಂತದ್ದು ಆಗಿದೆ. ಯಾಕೆ ಅಂತ? ಅದಂದ್ರೆ ಡಿಗ್ರೇಡೇಷನ್. ನಾವು ನೋಡಿ ಆ ರೀತಿ ಅಲ್ಲ. ಹೇಗಂದ್ರೆ ಶುದ್ಧ ಭಕ್ತರು ಆತ್ಮದ ನೆಲೆಯಲ್ಲಿ ನೋಡುವಂಥದ್ದು. ಈ ನೀವು ಸಸ್ಯಾಹಾರಿಯನ್ನು ಆ ರೀತಿ ನೋಡುವವರು ಯಾರು? ಮಾಂಸಾಹಾರಿಯವರು. ಮಾಂಸಾಹಾರಿಯವರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ, ಹಾಗಾಗಿ ಆ ರೀತಿ ನೋಡ್ತಾರೆ. ನೀವು ಯಾವಾಗ್ಲೂ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಒಬ್ಬ ಬಂದು ನಿಮ್ಗೆ ಕೆಟ್ಟದ್ದು ಮಾತಾಡ್ತಾನೆ. ಕೆಟ್ಟದಂದ್ರೆ ಎಸ್ ಹಾಗೆ ಹೀಗೆ ಅವ ಅಥಾರಿಟಿಯಾ? ಅಲ್ಲ. ಒಂದು ಕಿವಿಯಲ್ಲಿ ಕೇಳಬೇಕು, ಒಂದು ಕಿವಿಯಲ್ಲಿ ಬಿಡ್ಬೇಕು. ಅದೇ ಶುದ್ಧ ಭಕ್ತರು ಹೇಳಿದ್ರೆ ಅದನ್ನು ನಾವು ಗ್ರಹಿಸ್ಬೇಕು. ಹಾಗಾಗಿ ನೀವು ಹೇಗೆ ಅಂದ್ರೆ ಭಕ್ತಿಯಲ್ಲಿ ಪ್ರೋತ್ಸಾಹ ಆದ ಮೇಲೆ ತುಂಬಾ ಮಂದಿ ಹೇಳ್ತಾ ಇರ್ತಾರೆ, ಅಂದ್ರೆ ನಾಯಿ ಬೊಗಳ್ತಾ ಇರ್ತದೆ, ನಾವು ಅದನ್ನು ಇದು ಮಾಡ್ತೇವೆ ಇಲ್ಲ. ಅದೇ ರೀತಿ ಇಂಪಾರ್ಟೆನ್ಸ್ ಎಲ್ಲಿ ಅಂದ್ರೆ ಭಕ್ತರು ಹೇಳಿದ್ರೆ ಅಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಇಲ್ಲ ಲೋಕ ಹೇಳ್ತಾ ಇರ್ತದೆ, ಅದನ್ನು ಒಂದು ಕಿವಿಯಲ್ಲಿ ಕೇಳಬೇಕು, ಒಂದು ಕಿವಿಯಲ್ಲಿ ಬಿಡ್ಬೇಕು ಅಷ್ಟೇ. ನಾವು ಅದಕ್ಕೆ ಎಂತ ಹೇಳುದು, ಅವ್ರು ಹೇಳಿದಕ್ಕೆ ಅಟ್ಯಾಚ್ ಆಗ್ಲಿಕ್ಕಿಲ್ಲ. ಅಟ್ಯಾಚ್ ಆದ್ರೆ ಮಾತ್ರ ನಮಗೆ ಆ ಪ್ರಾಬ್ಲಮ್ ಆಗುವಂಥದ್ದು. ಅವ ಹಾಗೆ ಹೇಳಿದ ನನಗೆ, ನಾನು ಸಸ್ಯಾಹಾರಿ, ನನಗೆ ಹೀಗೆ ಹೇಳಿದ. ಅವ ಯಾರು ಹೇಳಲಿಕ್ಕೆ? ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ಹೇಳಿದಾನ. ಕೃಷ್ಣ ಹೇಳಿದ್ರೆ ಎಸ್ ನಾವು ಸೀರಿಯಸ್ ಆಗಿ ತಗೊಳ್ಬೇಕು. ಎಸ್ ನಾಗಾರ್ಜುನ ಅವರ ಹರೇ ಕೃಷ್ಣ. ತಿಳಿತು ಗುರುಜಿ. ಹರೇ ಕೃಷ್ಣ. ಎಸ್ ಯಾರಾದ್ರೂ ಪ್ರಶ್ನೆ ಉಂಟಾ? ದಯವಿಟ್ಟು. ಹರೇ ಕೃಷ್ಣ. 10 ಅವತಾರಸ್ ನೋಡಿ, ತುಂಬಾ ಅವತಾರಸ್ ಉಂಟು. ನೀವು ಭಾಗವತಂ ಕ್ಲಾಸಿಗೆ ಬನ್ನಿ, ಅಲ್ಲಿ ತುಂಬಾ ಉಂಟು, ಲಿಸ್ಟ್ ತುಂಬಾ ಉಂಟು. ಅದೊಂದೇ ಪ್ರಶ್ನೆ ಪ್ರಭುಜಿ ಚಾರ್ಟ್ ಅಲ್ಲಿ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಅಂದ್ರೆ ಅವತಾರದಲ್ಲಿ ನಿಮ್ಗೆ ಹೇಳ್ತೇನೆ, ಬ್ರೀಫ್ ಆಗಿ ಹೇಳ್ತೇನೆ ನೋಡಿ. ಒಂದು ಪುರುಷ ಅವತಾರ. ಪುರುಷ ಅವತಾರದಲ್ಲಿ 3: ಕಾರಣೋದಕ ಶಾಹಿ ವಿಷ್ಣು, ಗರ್ಭೋದಕ ಶಾಹಿ ವಿಷ್ಣು, ಕ್ಷೀರೋದಕ ಶಾಹಿ ವಿಷ್ಣು. ಇದು ಪುರುಷ ಅವತಾರ. ಮನ್ವಂತರ ಅವತಾರ. ಮನ್ವಂತರ ಅವತಾರ ಅಂದ್ರೆ ತುಂಬಾ ಮನುಗಳಿದ್ದಾರೆ. ಮತ್ತೆ ಗುಣಾವತಾರ. ಗುಣಾವತಾರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ ಅಂದ್ರೆ ಶಿವ, ಇದು ಗುಣಾವತಾರ. ಲೀಲಾವತಾರ. ಲೀಲಾವತಾರ ಅಂದ್ರೆ ರಾಮ, ವರಹ, ಮತ್ಸ್ಯ, ಗೋರು, ಇದೆಲ್ಲ ಲೀಲಾವತಾರ. ಮತ್ತೆ ಯುಗಾವತಾರ, ಚೈತನ್ಯ ಮಹಾಪ್ರಭು ಯುಗಾವತಾರ. ಮತ್ತೆ ಶಕ್ತವೇಷಿತ ಅವತಾರ, ನಾರದ ಮುನಿ, ವೇದವ್ಯಾಸರು, ಇದೆಲ್ಲ ಶಕ್ತವೇಷಿತ ಅವತಾರ. ಹಾಗೆ ತುಂಬಾ ಬೇರೆ ಬೇರೆ ಉಂಟು. ಭಾಗವತಂ ಕ್ಲಾಸಿಗೆ ಬಂದ್ರೆ ಇದೆಲ್ಲವೂ ತಿಳಿತದೆ. ಎಸ್ ಸಿಂಧು ಅವರೇ. ಎಸ್ ಹರೇ ಕೃಷ್ಣ. ಸಿಂಧು ಅವರೇ. ಹರೇ ಕೃಷ್ಣ ಗುರುಜಿ. ಇದು ಭಗವದ್ಗೀತಾ ಅಲ್ಲಿ ಅರ್ಜುನ ಉವಾಚ ಕೃಷ್ಣ ಉವಾಚ ಅಂತ ಕಾನ್ವರ್ಸೇಷನ್ ಇದೆ ಅಲ್ವಾ? 120 million years ago ಕೃಷ್ಣ ಸೂರ್ಯದೇವ ಅವ್ರಿಗೆ ಹೇಳ್ದಾಗ ಇದೆಲ್ಲ ಇನ್ನೂ ನಡೆದಿರ್ಲಿಲ್ಲ ಅಲ್ವಾ? ಸೊ ಯಾವ್ದು ನಡೆದಿಲ್ಲ? ಇನ್ನ ಮಹಾಭಾರತ ನಡೆದಿರಲ್ಲ ಅಲ್ವಾ? ಸೊ ಕಂಟೆಂಟ್ ಹೇಗೆ ಇದೇ ಇರುತ್ತೆ 120 million years ಮುಂಚೆ?
ನೋಡಿ, ಯಾಕೆಂದ್ರೆ ಕೃಷ್ಣ ಹೇಳಿದ್ರು. ಕೃಷ್ಣ ಹೇಳಿದ ಮೇಲೆ ಕಂಟೆಂಟ್ ಆಗಿ ಇರ್ತದೆ. ಸೊ ಅವಾಗ ಸೂರ್ಯದೇವ್ರು ಓದಿರುವಾಗ ಹಾ, ಅವ್ರಿಗೆ ಅರ್ಥ ಆಗಿರಲ್ವಾ ಅರ್ಜುನ ಯಾರು ಅದು ಇದು ಎಲ್ಲ ಏನು ಗೊತ್ತಿರಲ್ವಾ? ಅಲ್ಲ ಅರ್ಜುನ ಅಲ್ಲ, ಅಲ್ಲಿ ನೀವು ನೋಡಿ ದಯವಿಟ್ಟು ಎಂತಂದ್ರೆ ಆಗ ಅಲ್ಲಿ ಸೂರ್ಯದೇವರಿಗೆ ಹೇಳುವಂಥದ್ದು, ಅರ್ಜುನಿಗೆ ಹೇಳುವಂತಲ್ಲ. ಸೇಮ್ ಅದನ್ನು ಸೂರ್ಯದೇವರಿಗೆ ಹೇಳುವಂಥದ್ದು. ಓಕೆ ಓಕೆ. ಅರ್ಜುನಿಗೆ ಅಲ್ಲ, ಸೂರ್ಯದೇವನಿಗೆ. ಗಾಟ್ ಇಟ್. ಎಸ್. ಹರೇ ಕೃಷ್ಣ. ಎಸ್. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಎಸ್, ನೋಡಿ ಭಾಗವತಂ ಕ್ಲಾಸ್ ಇನ್ನೊಮ್ಮೆ ಹೇಳ್ತೇನೆ. ಎಸ್, ಒಂದು ನಿಮಿಷ ಸವಿತಾ ಅವರೇ. ಪ್ರಭುಪಾದ ಹೇಳುವಂಥದ್ದು ಈಗೀಗ ಅಂದ್ರೆ ಇವತ್ತಿನ ದಿನ ಮತ್ತೆ ನಮಗೆ ಸಿಗುವುದಿಲ್ಲ. ಅಂದ್ರೆ ಈಗ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೇವೆ ಖುಷಿಯಲ್ಲಿ, ಇವತ್ತೊಂದು ಬರ್ತ್ಡೇ ಖುಷಿಯಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೇವೆ. ಆದ್ರೆ ಪ್ರಭುಪಾದ ಹೇಳುವಂಥದ್ದು ವಿ ಆರ್ ನಿಯರಿಂಗ್ ಟು ಡೆತ್. ಅಂದ್ರೆ ನಮ್ದು 1 ವರ್ಷ ಕಡಿಮೆ ಆಯಿತು, ಸಾಯೋದು ನಮ್ದು 1 ವರ್ಷ ಕಡಿಮೆ ಆಯಿತು. ಅದೇ ರೀತಿ ಒಂದು ದಿವಸ ಹೋದ ಕೂಡಲೇ ನಾವು ನಮ್ಮ ಸಾಯೋದ್ರಲ್ಲಿ 1 ದಿವಸ ಕಡಿಮೆ ಆಯ್ತು. ಪ್ರಭುಪಾದ ಯಾರು ಭಾಗವತಂ ಕೇಳ್ತಾರೆ ಡೈಲಿ, ಅವ ಸಾಯುವುದಲ್ಲ, ಇರುವುದು. ಈಸ್ ಗೋಯಿಂಗ್ ಟು ಲಿವ್. ಯಾಕೆಂದ್ರೆ ಈ ಭಾಗವತಂ ಕೇಳುವಾಗ ಭಾಗವತಂ ಕೃಷ್ಣನಿಗೆ ತುಂಬಾ ಇಷ್ಟ. ಕೃಷ್ಣ ಕೂಡ ಈಗ ನಿಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ, ಅವು ಕೂಡ ಈಗ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹೀಗೆ ಹೇಳ್ತು. ಹಾಗಾಗಿ ಭಾಗವತಂ ಕೇಳೋದು ತುಂಬಾ ಮುಖ್ಯ. ದಯವಿಟ್ಟು ನನ್ನ ಬೆಳಿಗ್ಗೆ ಮತ್ತು ಸಂಜೆ ಕ್ಲಾಸ್ ಉಂಟು, ದಯವಿಟ್ಟು ಎಲ್ಲರಿಗೂ ಬರ್ಬೋದು. ಎಸ್, ನೆಕ್ಸ್ಟ್ ಸವಿತಾ ಏಟಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಸವಿತಾ ಅನ್ಮ್ಯೂಟ್ ಮಾಡಿ. ಸವಿತಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ನೋಡಿ, ಈ ಭಾಗವತಂ ಯು ಕ್ಯಾನ್ ಜಾಯಿನ್ ಕ್ಲಾಸಸ್, ಇಟ್ ವಿಲ್ ಗೋ ಆನ್ ಹಿಯರ್. ಮಾತಾಜಿ ಹೇಳಿದ. ಎಸ್, ಯಾಕಂದ್ರೆ ಭಾಗವತಂ ಅಲ್ಲಿ ತುಂಬಾ ಉಂಟು, 12 ಸ್ಕಂದ ಉಂಟು. ಈಗ ನಾವು ನನ್ನ ಬೆಳಗಿನ ಕ್ಲಾಸಲ್ಲಿ ಮೊದಲ ಸ್ಕಂದದ್ದು 3ನೇ ಅಧ್ಯಾಯದಲ್ಲಿದ್ದೇನೆ, ಮತ್ತೆ ನನ್ನ ಸಂಜೆ ಕ್ಲಾಸಲ್ಲಿ ಮೊದಲ ಅಧ್ಯಾಯದ 8ನೇ ಅಧ್ಯಾಯದಲ್ಲಿ ಇದ್ದೇನೆ. ಹಾಗೆ ಮೊದಲ ಸ್ಕಂದದಲ್ಲಿ 19 ಅಧ್ಯಾಯ ಉಂಟು, ಈ ರೀತಿ 12 ಸ್ಕಂದ ಉಂಟು. ಅದಕ್ಕೆ ನನ್ನ ಲೆಕ್ಕದಲ್ಲಿ 10-12 ವರ್ಷ ಆಗ್ಬೋದು ಭಾಗವತ ಮುಗಿಲಿಗೆ. ತುಂಬ ಉಂಟು ಡೀಟೇಲ್ ಸ್ಟಡಿ. ಮತ್ತೆ ಈ ರೀತಿ ಕಲಿಸುವುದಲ್ಲ, ಅಲ್ಲಿ ಶ್ಲೋಕ, ಅರ್ಥ, ಅನುವಾದ, ಭಾವಾರ್ಥ, ಮತ್ತೆ ಅದು ಗ್ರೂಪ್ ಡಿಸ್ಕಷನ್. ಅಂದ್ರೆ ಗ್ರೂಪ್ ಡಿಸ್ಕಷನ್ ಅಂದ್ರೆ ನಾನು ಹೇಳ್ತೇನೆ ಮತ್ತೆ ನಿಮ್ಮ ಹತ್ರ ಕೇಳ್ತೇನೆ ಎಂತ ಅರ್ಥ ಆಯ್ತಾ ಅಂತ, ಮತ್ತೆ ಅದ್ರ ಬಗ್ಗೆ ತಿಳಿಸ್ತೇನೆ. ಶ್ಲೋಕ, ಅರ್ಥ ಎಲ್ಲ ಡೀಟೇಲ್ ಸ್ಟಡಿ ಅದು. ಪ್ರಭುಜಿ, ಇನ್ನೊಂದು ಕ್ವಶನ್ ಇದೆ ಚಾರ್ಟ್ ಅಲ್ಲಿ. ಸೂರ್ಯದೇವ ಮತ್ತೆ ಕೃಷ್ಣನ ಮಧ್ಯೆ ಕನ್ವರ್ಸೇಷನ್ ನಡೆದಿಲ್ವಾ? ಸೂರ್ಯದೇವ ಮತ್ತೆ ಕೃಷ್ಣನ ಮಧ್ಯೆ ಕನ್ವರ್ಸೇಷನ್ ಎಲ್ಲಿ ಉಂಟು? ಮೀನಾಕ್ಷಿ ಅವರು ಹಾಕಿದ್ದಾರೆ ಚಾರ್ಟ್ ಅಲ್ಲಿ. ಎಲ್ಲಿ ಹಾಕಿದ್ದಾರೆ ಚಾರ್ಟ್ ಅಲ್ಲಿ? ಅದು ಡೈರೆಕ್ಟ್ ಟು ಮೀ ಬಂದಿದೆ ಪ್ರಭುಜಿ. ಡೈರೆಕ್ಟ್ ಟು ಮೀ ನನಗೆ ಹಾಕಿದ್ದಾರೆ ಅದು. ಸೂರ್ಯದೇವ ಮತ್ತೆ ಕೃಷ್ಣನ ಮಧ್ಯೆ ಕನ್ವರ್ಸೇಷನ್ ನಡೆದಿಲ್ವಾ? ನಡೆದಿದೆ. ಹೇಗೆ ಹೇಳ್ತಾನೆ ಕೃಷ್ಣ? ಅದೇ ಕನ್ವರ್ಸೇಷನ್ ನಡ್ತದೆ, ಅದೇ ಗೀತಾ. ಅಂದ್ರೆ ಕೃಷ್ಣ ಸೂರ್ಯದೇವರಿಗೆ ವಿವಸ್ವಾನಿಗೆ ಹೇಳುವಂಥದ್ದು, ವಿವಸ್ವಾನ ಮತ್ತೆ ಪ್ರಶ್ನೆ ಕೇಳುವಂಥದ್ದು ಇದೆ ಭಗವದ್ಗೀತಾ. ಆದ್ರೆ ಫಸ್ಟಿಗೆ ಅವರಿಗೆ ಹೇಳಿದ್ರು, ಮತ್ತೆ ಅರ್ಜುನಿಗೆ ಹೇಳಿದಂಥದ್ದು. ಎಸ್, ಹರೇ ಕೃಷ್ಣ. ಎಸ್, ಮಾಂತೇಶ್ ಅವರೇ ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ ಸರ್. ಹರೇ ಕೃಷ್ಣ ಗುರುಜಿ. ಹೇಳಿ ಗುರುಜಿ. ಅಧ್ಯಾಯ 3 ಕರ್ಮಯೋಗ, ಅಧ್ಯಾಯ 4 ಜ್ಞಾನ ಕರ್ಮಯೋಗ, ಅಧ್ಯಾಯ 5 ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಈಗ ಅಧ್ಯಾಯ 3, 4, 5 ಈ 3ರಲ್ಲಿ ನನಗೆ ಅಂದ್ರೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಸ್ವಲ್ಪ, ಒಂದು ಸಂಕ್ಷಿಪ್ತವಾಗಿ. 3, 4, 5 ನಿನ್ನೆಯಿಂದ ಫಾಲೋ ಮಾಡ್ತಾ ಇದೀನಿ, ನೋಡ್ತಾ ಇದೀವಿ. ಸೊ 3 ಕರ್ಮಯೋಗ ಗೊತ್ತಾಯ್ತು, ನಾವು ಮಾಡ್ತಾ ಕರ್ಮ ಅಂದ್ರೆ
ಅವ್ರು ಕೃಷ್ಣ ಹೇಳ್ತಾ ಹೋಗ್ತಾರೆ. ಸೊ 4 ನಿನ್ನೇನು ಗೊತ್ತಾಯ್ತು, ಇವತ್ತು ಸ್ವಲ್ಪ ಇನ್ನು ಬಹಳಷ್ಟು ತಿಳ್ಕೊಂಡೆ. ಅದೇ ಈ 3, 4, 5 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಗುರುಜಿ. ಎಸ್, ಎಕ್ಸ್ಪ್ಲೇನ್ ನೋಡಿ ಸರ್. ಒಂದು ಕರ್ಮಯೋಗ, ಮತ್ತೆ ಸೆಕೆಂಡ್ 4ನೇಲಿ ಎಂತ ಉಂಟು? ಜ್ಞಾನ ಕರ್ಮಯೋಗ. ಜ್ಞಾನದಲ್ಲಿ ಕರ್ಮ, ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂಥದ್ದು ಎಲ್ಲ ಎಂತಂದ್ರೆ ಹೈಯರ್ ಹೋಗ್ತಾ ಇದ್ದಾರೆ ಕೃಷ್ಣ. ಗೊತ್ತಾಯ್ತಾ? ಹೈಯರ್ ಅಂದ್ರೆ ನೋಡಿ, ಫಸ್ಟಿಗೆ ಕರ್ಮಯೋಗ, ಕರ್ಮದಲ್ಲಿ ನೀವು ಅಂದ್ರೆ ಕೃಷ್ಣ ಕನೆಕ್ಟ್ ಮಾಡಿ ಅಂತ. ನೆಕ್ಸ್ಟ್ ಜ್ಞಾನ ಕರ್ಮ ಸನ್ಯಾಸ ಯೋಗ, ಇನ್ನು ಸ್ವಲ್ಪ ಹೈಯರ್. ಮತ್ತೆ ಇದು ಕರ್ಮ ಸನ್ಯಾಸ ಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ, ಅಂದ್ರೆ ಎಲ್ಲವೂ ಕೃಷ್ಣನಿಗೆ ರಿಲೇಟ್ ಆಗಿ ಮಾಡುವಂಥದ್ದು ಕರ್ಮ. ಎಸ್, ಅಂದ್ರೆ ಗುರುಜಿ ಕೃಷ್ಣನೇ ಅಂದ್ರೆ ಈಗ ಅರ್ಜುನನಿಗೆ ಕ್ವಶನ್ ಕೇಳ್ತಾನೆ, ಅರ್ಜುನ ವಾಚ ಕೇಳಿದ್ರಿ ಅಂದ್ರೆ ಹೇಳಿದ್ರಿ ಶ್ಲೋಕ. ಅಂದ್ರೆ ಅರ್ಜುನ ಕೇಳ್ಬೇಕಾದ್ರೆ ಅವ್ನು ಹೇಳ್ತಾನ ಕೃಷ್ಣ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನೀ ಕೆಲಸ ಮಾಡು ಅಂತ ಹೇಳಿ? ಹೌದು. ಅಂದ್ರೆ ಈಗ ನಮ್ಮ ದಿನನಿತ್ಯಕ್ಕೆ ಯಾವ ರೀತಿ ಅದು ಅನುವಾದ ಆಗುತ್ತೆ? ಅನುವಾದ ಅಂದ್ರೆ ನೋಡಿ, ದಿನನಿತ್ಯಕ್ಕೆ ನೀವು ಜಪ ಮಾಡಿದ್ರೆ ನಿಮ್ಗೆ, ಈಗ ಯಾರಾದ್ರೂ ಜಪ ಮಾಡ್ತಾ ಸ್ಟಾರ್ಟ್ ಮಾಡಿದ್ರೆ ಟೋಟಲ್ ಕೃಷ್ಣ ಪ್ರಜ್ಞೆ ಹೇಳ್ತದೆ. ಯಾಕಂದ್ರೆ ಜಪ ಮಾಡುವುದಂದ್ರೆ ಕೃಷ್ಣ ನಾಮ ಹೇಳುವಂಥದ್ದು. ಕೃಷ್ಣ ಮತ್ತೆ ನಿಮ್ಗೆ ಡೈರೆಕ್ಟ್ ಮಾಡ್ತಾ ಬರ್ತಾನೆ. ಎಸ್, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಅಂತಂದ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಈಗ ಮಲಗಿದ ಸ್ಟೇಜಲ್ಲಿ ಇದ್ದಾನೆ, ನಮಗೆ ಡೈರೆಕ್ಷನ್ ಮಾಡುದಿಲ್ಲ. ಈಗ ಹೇಗಂದ್ರೆ ಪ್ರಾಣಿಗಳಲ್ಲಿ ಕೂಡ ಇದ್ದಾನೆ, ಮೀನಿನಲ್ಲಿ ಕೂಡ ಇದ್ದಾನೆ, ಹಾವಿನಲ್ಲಿ ಕೂಡ ಇದ್ದಾನೆ, ಇನ್ಸೆಕ್ಟ್ ಅಲ್ಲಿ ಕೂಡ ಇದ್ದಾನೆ ಪರಮಾತ್ಮ. ಆದ್ರೆ ಅದರಲ್ಲಿ ಮಲಗಿದ ಸ್ಟೇಜಲ್ಲಿ ಇದ್ದಾನೆ. ಆದ್ರೆ ಮನುಷ್ಯನಲ್ಲಿ ಆ ಮಲಗಿದ ಸ್ಟೇಜನ್ನು ನಾವು ಜಾಗೃತ ಸ್ಟೇಜ್ಗೆ ತರ್ಬೋದು. ಅದಕ್ಕೆ ನಾವು ಜಪ ಮಾಡ್ತಾ ಇರ್ತೇವೆ, ಎಂತ ಆಗ್ತದೆ ಅಂದ್ರೆ ಅವ ಪೂರ್ತಿ ಅವೇಕ್ ಆಗ್ತಾನೆ, ಮತ್ತೆ ನಮ್ಗೆ ಹೀಗೆ ಮಾಡು, ಹೀಗೆ ಮಾಡು ಡೈರೆಕ್ಷನ್ ಕೊಡ್ತಾ ಬರ್ತಾನೆ. ತಿಳಿತಾ? ಗುರುಜಿ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದಂದ್ರೆ ನಾವು ಜಪ ಮಾಡ್ತಾ ಬರ್ಬೇಕು. ಜಪ ಮಾಡ್ತಾ ಇದ್ರೆ ನಾವು ಮಾಡುವ ಕೆಲಸ ಎಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತದೆ. ಈಗೇನಂದ್ರೆ ಈಗ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ನಮ್ಮ ತಲೆಯಲ್ಲಿ ಹಾವುಂಟು, ನಾವೀಗ ಓದುವಾಗ ಹಗ್ಗ ಉಂಟು. ನಾವು ಇಲ್ಲಿ ಓದುವಾಗ ಹಗ್ಗ ಇದ್ರು ಕೂಡ ನಮ್ಮ ತಲೆಯಲ್ಲಿ ಹಾವಿದ್ದ ಕಾರಣ ನಾವು ಇಲ್ಲಿ ಹಾವನ್ನು ತರ್ತೇವೆ, ಹಗ್ಗ ತರುವುದಿಲ್ಲ. ಅದೇ ನಾವು ಜಪ ಮಾಡ್ತಾ ಬಂದ್ರೆ ತಲೆಯಲ್ಲಿ ಹಾವು ಹೋಗ್ತದೆ, ಅಂದ್ರೆ ಕೃಷ್ಣ ಪ್ರಜ್ಞೆ ಬರ್ತದೆ, ಮತ್ತೆ ಇಲ್ಲಿ ಹಗ್ಗ ಉಂಟು, ನಾವು ಹಗ್ಗವನ್ನೇ ಗ್ರಹಿಸ್ತೇವೆ. ತಿಳಿತಾ? ಗುರುಜಿ. ಹರೇ ಕೃಷ್ಣ ಗುರುಜಿ. ಅರುಣ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ. ಅದೇ ಈಗ ತಾನೇ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಜಪ, ಆಮೇಲೆ ಇನ್ನೊಂದು ನೈವೇದ್ಯ ಅಂದ್ರು, ಅದೇನು ಅಂತ ಅರ್ಥ ಆಗಿಲ್ಲ ನನಗೆ. ನೈವೇದ್ಯ ಅಂದ್ರೆ ಅಡಿಗೆ ಮಾಡಿದನ್ನು ಕೃಷ್ಣನಿಗೆ ಕೊಟ್ಟು ತಿನ್ಬೇಕು. ನೋಡಿ, ಈ ಪ್ರಸಾದ ನೀವು ತಿಂತ ಬಂದ್ರೆ 1 ತಿಂಗಳು ತಿಂತ ಬನ್ನಿ, ನಿಮ್ಮ ಪ್ರಜ್ಞೆಯು ಕಂಪ್ಲೀಟ್ ಚೇಂಜ್ ಆಗ್ತದೆ. ಈಗ ನೋಡಿ, ನಾವು ಯಾಕೆ ನಾವು ಇಸ್ಕಾನ್ ಅವರು ನಾವು ಪ್ರಸಾದ ಬಿಟ್ಟು ಬೇರೆ ತಿನ್ನುವುದಿಲ್ಲ? ಕೃಷ್ಣ ಪ್ರಸಾದ ಅಂದ್ರೆ ಅಡಿಗೆ ಮಾಡಿದ ಕೃಷ್ಣನಿಗೆ ಕೊಟ್ಟು ತಿನ್ನುವಂಥದ್ದು. ಅದು ಕೂಡ ನಾವು ಅಡಿಗೆ ಮಾಡುವಂಥದ್ದು ಅಂದ್ರೆ ನಮ್ಮಲ್ಲಿ ರೂಲ್ಸ್ ಉಂಟು. ಹೇಗೆಂದ್ರೆ ಸ್ಟಾರ್ಟಿಂಗ್ ಬಂದ ಭಕ್ತನಿಗೆ ಅಡಿಗೆ ಕೊಡ್ಲಿಕ್ಕಿಲ್ಲ, ಅವನಿಗೆ ಬೇರೆ ಸರ್ವಿಸ್. ಮತ್ತೆ ತುಂಬಾ ಸಮಯದ ನಂತರ ಅವ ಅಡಿಗೆಯಲ್ಲಿ ಅಸಿಸ್ಟೆಂಟ್ ಆಗಿ ಮತ್ತೆ ಅವನಿಗೆ ಕೊಡುವಂಥದ್ದು. ಯಾರು 16 ಸುತ್ತು ಜಪ ಮಾಡ್ತಾರೆ ಅವ ಫಸ್ಟಿಗೆ ಅಸಿಸ್ಟೆಂಟ್ ಆಗ್ಬೇಕು, ಮತ್ತೆ ಮೇನ್ ಕುಕ್ ಆಗ್ಬೇಕು. ಈ ರೀತಿ ಯಾರಿಗೆ ಕೊಡುದಂದ್ರೆ, ಈಗ ನಮ್ಮ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆ ಇರ್ತದೆ, ನಾವು ಅಡಿಗೆ ಮಾಡುವ ಕೂಡ ಅದನ್ನೇ ತರ್ತೇವೆ, ಮತ್ತೆ ನಾವು ಟೇಸ್ಟ್ ನೋಡುದಿಲ್ಲ, ಕೃಷ್ಣನಿಗೆ ಕೊಡ್ತೇವೆ, ಮತ್ತೆ ನಾವು ಅದನ್ನು ಸ್ವೀಕರಿಸ್ತೇವೆ. ಹಾಗಾಗಿ ನಾವು ಪ್ಯೂರ್ ಕಾನ್ಶಿಯಸ್ನೆಸ್ ಅಲ್ಲಿ ಅಡಿಗೆ ಮಾಡುವಂಥದ್ದು, ಕೃಷ್ಣನಿಗೆ ಒಳ್ಳೆ ಕೊಡುವಂಥದ್ದು, ಮತ್ತೆ ಕೃಷ್ಣ ಆ ಕೊಟ್ಟ ಪ್ರಸಾದವನ್ನು ತಿನ್ನುವಂಥದ್ದು. ಹಾಗಾಗಿ ನಿಮ್ಮ ಪ್ರಜ್ಞೆ ಉಂಟಲ್ಲ ಕಂಪ್ಲೀಟ್ ಚೇಂಜ್ ಆಗ್ತದೆ, ಕೃಷ್ಣ ಪ್ರಜ್ಞೆ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾವು ಅಡಿಗೆನೇ ಮಾಡಿಲ್ಲ ಅಂದ್ರೆ, ಅಡಿಗೆ ಮಾಡಿದ ತಿನ್ಬೇಕಲ್ಲ ಎಂತಾದ್ರು ನೀವು. ಅಲ್ಲ ಬೇರೆಯವರು ಕೊಡೋದಂದ್ರೆ, ಅಲ್ಲ ಬೇರೆಯವ್ರು ಕೊಡೋದಾದ್ರೆ ನೀವು ಅದ್ರಲ್ಲಿ ನಿಮ್ ಪ್ರಜ್ಞೆ ಹೋಗ್ತದೆ ಅಲ್ಲ. ಅವರು ಯಾವ ಪ್ರಜ್ಞೆಯಲ್ಲಿದೆ ಆ ಪ್ರಜ್ಞೆ ನಿಮ್ಗೆ ಬರ್ತದೆ, ಅವರ ಪ್ರಜ್ಞೆ ಬರ್ತದೆ. ಅಡಿಗೆ ಮಾಡಿದವ ಅವನ ಪ್ರಜ್ಞೆ ನಿಮ್ಗೆ ಬರ್ತದೆ. ಆದ್ರೆ ಬರೇ ನಾಮ ಜಪದಿಂದ ಆಗ್ತದೆ. ಆದ್ರೆ ಪ್ರಸಾದ ಕೂಡ ನಾವು ತಿನ್ನುವುದಲ್ಲಿ ಮೀನ್, ಎರಡು ಕೂಡ ಒಟ್ಟಿಗೆ ಹೋಗ್ಬೇಕು. ಕೃಷ್ಣ ಪ್ರಸಾದ ಮತ್ತೆ ನಾಮ ಜಪ ಎರಡು ಹೋದ್ರೆ ನಾವು ಇಮಿಡಿಯೇಟ್ ಕೃಷ್ಣ ಪ್ರಜ್ಞೆ ಆಗ್ತದೆ, ನಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ. ಓಕೆ ಗುರುಜಿ, 2ನೇ ಪ್ರಶ್ನೆ. ಬೆಳಿಗ್ಗೆ ಮತ್ತು ಸಂಜೆ ಕ್ಲಾಸ್ ನಡೀತಾ ಇದೆ ಅಂದ್ರೆ, ಈಗ ಪ್ರಥಮ ಸ್ಕಂದ ಅಂದ್ರೆ ಎಷ್ಟು ಸಮಯದಿಂದ ನಡೀತಾ ಇದೆ? ಅಂದ್ರೆ ಈಗ ಹೊಸತಾಗಿ ಸೇರೋದಾದ್ರೆ
ಬ್ಯಾಕ್ಲಾಗ್ ಅಲ್ಲಿ ಏನಾದ್ರೂ ಎಫೆಕ್ಟ್ ಆಗುತ್ತೆ? ಇಲ್ಲ, ನಂದು ಸಂಜೆದು ಕ್ಲಾಸ್ ಸೆಪ್ಟೆಂಬರ್ 18ಗೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾನು ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಅದು 2 ತಿಂಗಳು ಮಾಡ್ತಾ ಇದ್ದೆ. ಮತ್ತೆ ಶುರುವಿಂದ ವಾಪಸ್ ಎಲ್ಲರಿಗೂ ಸೇರಿ ಶುರುವಿಂದ ಮಾಡಿದೆ. ಅದು ಸೆಪ್ಟೆಂಬರ್ 18ದಿಂದ. ಮತ್ತೆ ನಾನು ಈಗ ಬೆಳಿಗ್ಗೆ ಕ್ಲಾಸ್ ಡಿಸೆಂಬರ್ 1 ಮಾಡ್ತಾ ಇರೋದು. ಹಾಗಾಗಿ ನೋಡಿ, ನೀವು ಎಲ್ಲರೂ ಬರ್ಬೋದು ಕ್ಲಾಸಿಗೆ. ಬ್ಯಾಕ್ಲಾಗ್ ಅಂದ್ರೆ ನಾನು ಈಗ ಎಂತ ಮಾಡ್ತೇನೆ ಅಂದ್ರೆ, ಈಗ 8ನೇ ಅಧ್ಯಾಯದಲ್ಲಿ ಇದ್ದೇನೆ. ನಾನು 9 ಅಧ್ಯಾಯ ಮುಗ್ದ ಕೂಡಲೇ ನಾನು ಎಂತ ಮಾಡ್ತೇನೆ ಅಂದ್ರೆ ರಿವಿಷನ್ ಮಾಡ್ತೇನೆ. ಫಸ್ಟ್ ಚಾಪ್ಟರ್ ರಿವಿಷನ್, ಸೆಕೆಂಡ್ ರಿವಿಷನ್. ಆಗ ನಿಮಗೆ ಅದರಲ್ಲಿ ಅನುಕೂಲ ಆಗ್ತದೆ. ಅದೇ ನಿಮ್ಮ ಮಧ್ಯ ಸಂಜೆ ಕ್ಲಾಸ್ ಅಂದ್ರೆ ನಮ್ಗೆ ಬೆಳಿಗ್ಗೆ ಕ್ಲಾಸ್ ಅಂದ್ರೆ ಸಂಜೆ. ಓಕೆ ಬರ್ಬೋದು. ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ಜಯಲಕ್ಷ್ಮಿ ಅವರೇ, ಜಯಲಕ್ಷ್ಮಿ ಹೇಳಿ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದು ಬ್ರಹ್ಮಂದು ಒಂದು ಕಲ್ಪ ಅಂತ ಹೇಳಿದ್ರೆ 1,000 ವರ್ಷ. ಮತ್ತೆ 36,000 ಏನದು? ಯಾವ್ದು 36,000? ಲೈಫ್ ಆಫ್ ಬ್ರಹ್ಮ 31104 ಟ್ರಿಲಿಯನ್ ಇಯರ್ಸ್. ನೋಡಿ ಎಂತ ಅಂದ್ರೆ, ಬ್ರಹ್ಮಂದು ಒಂದು ದಿವಸ ಅಂದ್ರೆ 4 ಲಕ್ಷ ಎಂತ ಹೇಳುದು 43,20,000 ವರ್ಷ ಇಂಟು 1000 ಅಂದ್ರೆ ಆಲ್ಮೋಸ್ಟ್ 430 ಕೋಟಿ ವರ್ಷ ಏನಾಗ್ತದೆ. ಅದು ಎಷ್ಟು ಸಮಯಕ್ಕೆ ಬ್ರಹ್ಮನ ಆಯುಷ್ಯವ? ಬ್ರಹ್ಮನ ಒಂದು ಆಯುಷ್ಯ ಅಲ್ಲ, ಬ್ರಹ್ಮನ ಕಲ್ಪ 1,000 ವರ್ಷ ಅಲ್ಲ ಮಾತಾಜಿ. ನೋಡಿ, ಬ್ರಹ್ಮನ ಒಂದು ಕಲ್ಪ ಅಂದ್ರೆ ಒಂದು ದಿನ. ನಾನು ಒಂದು ದಿನದ ಕ್ಯಾಲ್ಕುಲೇಷನ್ ಹೇಳಿದ್ದು ನಿಮ್ಗೆ. ನೋಡಿ, ಈಗ ಇದು ಕಲಿಯುಗ 4,32,000 ವರ್ಷ, ದ್ವಾಪರ ಯುಗ 8,64,000, ತ್ರೇತಾಯುಗ 12 ಲಕ್ಷ ಸಮಥಿಂಗ್, ಮತ್ತೆ ಈ ಸತ್ಯಯುಗ 17 ಲಕ್ಷ. ಇದನ್ನು ಆಡ್ ಮಾಡಿದ್ರೆ ಎಷ್ಟು ಬರ್ತದೆ? ಅದರಲ್ಲಿ 43 ಲಕ್ಷ ಬರ್ತದೆ ಇಂಟು 1000. ಅದು ಬ್ರಹ್ಮನ ಒಂದು ದಿವಸ. ಸ್ವಲ್ಪ ಕ್ಯಾಲ್ಕುಲೇಷನ್ ನಿಮ್ಗೆ ಅಂದ್ರೆ, ನಾವು ಸ್ವಲ್ಪ ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ನಮ್ಗೆ ಗೊತ್ತಾಗ್ತದೆ, ಇಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೆ ಎಷ್ಟು ಮನ್ವಂತರ? 14 ಮನ್ವಂತರ ಆಗ್ಬೇಕಾ? 14 ಮನ್ವಂತರ ಆದ್ಮೇಲೆ ಅದೇ ಬ್ರಹ್ಮನ ಟೈಮಲ್ಲಿ 14 ಮನ್ವಂತರ. 71 ಏನದು? ಒಂದು ದಿವಸದಲ್ಲಿ ಯಾವ್ದು 71? ದಿವ್ಯ ಯುಗ ಅಂದ್ರೆ ಈ 4 ಯುಗ ಸೇರಿ ಒಂದು ದಿವ್ಯ ಯುಗ ಅಂತದ್ದು. 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ, 14 ಮನ್ವಂತರ ಸೇರಿ ಬ್ರಹ್ಮನ ಒಂದು ದಿವಸ. ನೀವು ಸ್ವಲ್ಪ ಅದನ್ನು ಓದಿ, ನಾ 10 ಸತಿ ಓದಿ ಮಾತಾಡಿ, ಮತ್ತೆ ಅರ್ಥ ಆಗ್ತದೆ. ಮತ್ತೆ ಬ್ರಹ್ಮಂದು 1 ಗಂಟೆ ಅಂತ ಹೇಳಿದ್ರೆ 8,640 ಮಿಲಿಯನ್. ಹೌದೌದು. ಮತ್ತೆ 1 ಮಿನಿಟ್ ಅಂದ್ರೆ ಅದು ನಾನು ಕೊಟ್ಟಿದ್ದೇನೆ, ಚಾರ್ಟ್ ಕೊಟ್ಟಿದ್ದೇನೆ ಮಾತಾಜಿ. 60 lakhs ಇಯರ್ಸ್ ಏನು ಬರ್ತದೆ? 60 lakhs ಇಯರ್ಸ್, 1 ಸೆಕೆಂಡ್ 1 ಲಕ್ಷ ವರ್ಷ ಅಲ್ಲಿ ಉಂಟು. ನಾನು ಚಾರ್ಟ್ ಕೊಟ್ಟಿದ್ದೇನೆ, ನೋಡಿ ಮಾತಾಜಿ ಅದರಲ್ಲಿ. ಹರೇ ಕೃಷ್ಣ. ಸ್ವರ್ಣಲತಾ ಅವರೇ, ಗುರುಜಿ, ನನಗೆ ಅಭ್ಯಾಸ ಉಂಟು, ಎಂತ ಮಾಡಿದ್ರು ಕೃಷ್ಣಾರ್ಪಣ ಹೇಳುದು. ಅದು ತುಳಸಿ ನೀರು ಬಿಟ್ಟೆ ಕೃಷ್ಣಾರ್ಪಣ ಹೇಳ್ಬೇಕಾ ಹೇಗೆ ಅಂತ? ಕೃಷ್ಣನಿಗೆ ನೈವೇದ್ಯ ಅಂದ್ರೆ ಹೌದು. ನೀವು ನೋಡಿ, ಅಡಿಗೆ ಮಾಡುವ ಶುಚಿತ್ವದಲ್ಲಿ ಮಾಡ್ಬೇಕು. ಟೇಸ್ಟ್ ನೋಡ್ಲಿಕ್ಕಿಲ್ಲ, ಕಾಲಿಗೆ ಇದು ಮಾಡಿದ್ರೆ ಆಗಲಿಕ್ಕಿಲ್ಲ. ಶುಚಿತ್ವದಲ್ಲಿ ಮಾಡ್ಬೇಕು, ಟೇಸ್ಟ್ ನೋಡ್ಲಿಕ್ಕಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಿಕ್ಕಿಲ್ಲ, ಮತ್ತೆ ತುಳಸಿ ಹಾಕಿ 5 ನಿಮಿಷ ಇಡ್ಬೇಕು. ಹೇಗೆಂದ್ರೆ ನಿಮ್ಗೆ ಈಗ ಯಾರಾದ್ರೂ ತಿನ್ಲಿಕ್ಕೆ ಹೇಳಿದ್ರೆ ಖಾಲಿ ಅಲ್ಲಿ ಎಂತ ಹೇಳುದು, ಕೃಷ್ಣಾರ್ಪಣ ನೀವೆಂತ ಕೃಷ್ಣಾರ್ಪಣ ಮಾಡಿ ಮತ್ತೆ ತಿನ್ನುವಂಥದ್ದು. ಹಾಗೆ ಅಲ್ಲ, ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಕೃಷ್ಣನ ಫೋಟೋ ತೆಗೆದು ಸ್ವಲ್ಪ ಹೊತ್ತು ಇಡ್ಬೇಕು. ಯಾಕಂದ್ರೆ ನಮ್ಗೆ ಒಂದು ಮಿನಿಮಮ್ 5 ನಿಮಿಷ ಆದ್ರೂ ಬೇಕು ತಿನ್ಲಿಕ್ಕೆ, ಕೃಷ್ಣನಿಗೆ ಬೇಡವಾ? ಅರುಣ್ ಅವರೇ. ಗುರುಜಿ, ತುಳಸಿ ಹೇಳ್ಬೇಕಂತ ನೆನಪಾಯ್ತು. ಇವಾಗ 1-2 ತಿಂಗಳ ಹಿಂದೆ ಆನ್ಲೈನ್ ಕ್ಲಾಸ್ ಹೋಗ್ತಾ ಇದ್ದೆ ಇಲ್ಲಿ ಭಗವದ್ಗೀತೆ. ಅದರಲ್ಲಿ ಅಂದ್ರೆ ಹುಡುಗಿಯರು ತುಳಸಿ ದಳ ತೆಗಿಬಾರ್ದ ಅಂತ ಇದೆ. ಅದು ಶಾಸ್ತ್ರ ಪ್ರಕಾರ ತೆಗಿಬಾರ್ದಾನೆ? ಇಲ್ಲ, ತೆಗಿಬಹುದು. ಬೆಳಿಗ್ಗೆ ಹೊತ್ತು ತೆಗೆದ್ರೆ
ಸಾಧ್ಯನೇ ಇಲ್ಲ ಅಂದ್ರೆ ಅವರು. ಓಕೆ ಓಕೆ. ಇಲ್ಲಪ್ಪ, ತೆಗಿಬಹುದು. ಬೆಳಿಗ್ಗೆ 10 ಗಂಟೆ ಒಳಗೆ ತೆಗೀರಿ, ಮತ್ತೆ 10-10:30 ಒಳಗೆ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ತೆಗಿಬಾರ್ದು ಬಿಸಿಲು ಹೊತ್ತಿಗೆ. ಎಸ್, ಥ್ಯಾಂಕ್ ಯು ಗುರುಜಿ. ಚಾಟಲ್ಲೂ ಯಾವುದೂ ಇಲ್ಲ ಪ್ರಶ್ನೆ ಪ್ರಭುಜಿ. ಎಸ್, ಓಕೆ. ಮಹಾಂತೇಶ್ ಅವ್ರು ಬಂದೆ. ಮಹಾಂತೇಶ್ ಅವರು ಹೇಳಿ. ಹರೇ ಕೃಷ್ಣ ಗುರುಜಿ. ಅದೇ ಸಾರಾಂಶದಲ್ಲಿ ಹೇಳಿದ್ರಿ 3 ನಿಷ್ಕಾಮ ಕರ್ಮಯೋಗ, ಬಂಧನದಿಂದ ಮುಕ್ತಿ ಅಂತೇಳಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಒಂದ್ಸಲಿ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕೃಷ್ಣನಿಗೆ ಕೆಲಸ ಮಾಡೋದು. ಸಕಾಮ ನಿಷ್ಕಾಮ ಗುರುಜಿ. ಸಕಾಮ ಅಂತಂದ್ರೆ ಅಂದ್ರೆ ನೀವು ಕೆಲಸ ಮಾಡ್ತಿದ್ದೀರಿ, ಸ್ವಲ್ಪ ಭಾಗ ಕೃಷ್ಣನಿಗೆ ಕೊಡ್ತಾ ಇದ್ದೀರಿ. ಸಕಾಮ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಟೋಟಲ್ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂತದ್ದು. ಈ ಅಧ್ಯಾಯದಲ್ಲಿ ಅದು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗುರುಜಿ? 5ನೇ ಅಧ್ಯಾಯದಲ್ಲಿ ನಿಷ್ಕಾಮ ಕರ್ಮಯೋಗದಲ್ಲಿ ಬಂಧನದಿಂದ ಮುಕ್ತಿ ಅಂದ್ರೆ ನಿಷ್ಕಾಮ, ನೀವು ಕೃಷ್ಣನಿಗೆ ಕೆಲಸ ಮಾಡಿದ್ರೆ ಮತ್ತೆ ನಿಮ್ಗೆ ಯಾವುದೇ ಬಂಧನ ಇಲ್ಲ ಪ್ರತಿಯೊಂದು ಕೆಲಸದಲ್ಲೂ. ಈಗ ನೋಡಿ, ನಮ್ಮ ಎಂತಂದ್ರೆ ಸನ್ಯಾಸಿಗಳು ಮತ್ತೆ ಬ್ರಹ್ಮಚಾರಿಗಳು ಟೋಟಲಿ ಕೃಷ್ಣನಿಗೋಸ್ಕರ ಕೆಲಸ ಮಾಡೋದು, ಅದು ನಿಷ್ಕಾಮ ಕರ್ಮಯೋಗ. ಯಾವುದೇ ಬಂಧನ ಇಲ್ಲ. ಹರೇ ಕೃಷ್ಣ ಗುರುಜಿ. ಸವಿತಾ ಅವರು. ಎಸ್, ಸವಿತಾ 80. ನಮಸ್ತೆ ಗುರುಜಿ. ನಮಸ್ತೆ. ಇವಾಗ ಬ್ರಹ್ಮನ ಇಷ್ಟೊಂದು ಆಯುಷ್ ಎಲ್ಲ ಇದೆ ಅಲ್ಲ, ಆ ಟೈಮಿಂದನೂ ನಮ್ಮ ಮಾನವರು ಬದುಕಿದ್ರು ಮತ್ತೆ ಜೀವನ ಮಾಡ್ತಾ ಇದ್ರು. ಅವ್ರಗಳಿಗೂ ಹೆಚ್ಚು 1000 ವರ್ಷ ಆಯುಸ್ಸು, 10,000 ವರ್ಷ ಆಯುಸ್ಸು ಎಲ್ಲ ಇತ್ತ ಅವ್ರಿಗೆ ಅವಾಗುನು? ಎಲ್ಲ ಇತ್ತು ಜನಗಳಿಗೆ. ನಂಬಿಕೆ ಎಂತಂದ್ರೆ ಎಲ್ಲ ಇತ್ತು. ಎಂತಂದ್ರೆ ನಮ್ಗೆ ನಂಬಿಕೆ ಒಂದಿಲ್ಲ ಅಷ್ಟೇ ಶಾಸ್ತ್ರದ ಮೇಲೆ. ಎಲ್ಲ ಇತ್ತು ಶಾಸ್ತ್ರ ಅಂದ್ರೆ ಸುಳ್ಳು ಹೇಳುದಿಲ್ಲ. ವೇದವ್ಯಾಸರು 5,000 ವರ್ಷ ಹಿಂದೆ ಕಲಿಯುಗ ಈಗೀಗ ಆಗ್ತದೆ, ಎಲ್ಲ ಆಗ್ತಾ ಉಂಟು, ಗೊತ್ತಾಯ್ತಾ? ಮತ್ತೆ ಈಗಿನ ರಿಸರ್ಚ್ ಎಲ್ಲ ಮಂಗನಿಂದ ಮಾನವ ಅಂತ ಹೇಳ್ಬಿಟ್ಟು ಅದೆಲ್ಲ ಈಗದ ರಿಸರ್ಚ್ ಲಾಟ್ಪೋಟ್. ಯಾಕೆ ಲಾಟ್ಪೋಟ್? ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ ಮಂಗನಿಂದ ಮಾನವ, ಇದೆಲ್ಲ ಟೋಟಲಿ ತಪ್ಪು. ಮುಂಚೆ ಮಂಗ ಕೂಡ ಇತ್ತು, ಮಾನವ ಕೂಡ ಇತ್ತು. ಅದು ಜನರಿಗೆ ಅಂತಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ನೋಡಿ ನೀವು ಹೇಳಿದ್ರಿ ಮಂಗನಿಂದ, ಇನ್ನೊಬ್ರು ಹೇಳ್ತಾರೆ ವಿಜ್ಞಾನಿಗಳು ಹೇಳುವಂಥದ್ದು ಲೈಫ್ ಕೇಮ್ ಫ್ರಮ್ ಕೆಮಿಕಲ್ಸ್. ಪ್ರಭುಪಾದ ಹೇಳ್ತಾರೆ ಐ ವಿಲ್ ಗಿವ್ ಕೆಮಿಕಲ್ಸ್, ಕ್ಯಾನ್ ಯು ಮೇಕ್ ಲೈಫ್? ಹಾಗಾಗಿ ವಿಜ್ಞಾನಿಗಳು ಇಲ್ಲ, ಆಗುವುದಿಲ್ಲ. ಹಾಗಾಗಿ ಈ ರೀತಿ ಎಲ್ಲ ಜನರು ಹೇಳ್ತಾರೆ. ನೀವು ಯಾವಾಗ್ಲೂ ಎಂತಂದ್ರೆ ಈ ಲಾಟ್ಬೋರ್ಡ್ಗಳಿಂದ ಕೇಳಿದ್ರೆ ಈ ರೀತಿ ಆಗ್ತದೆ, ಆಗ ನಿಮ್ಗೆ ಎಸ್ ಅದು ಸರಿ ಅಂತ ಆಗ್ತದೆ. ಅದು ಶಾಸ್ತ್ರ ಪ್ರಕಾರ ಕೇಳಿದ್ರೆ ಇದು ಸರಿ ಅಂತ ಆಗ್ತದೆ. ಹಾಗಾಗಿ ನೀವು ಯಾರ ಮೇಲೆ ನಂಬಿಕೆ ಆಗ್ತೀರಿ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ಈಗ ನಾವು ನಮ್ಮ ಕೃಷ್ಣನ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡ್ತೇವೆ, ಇದೆಲ್ಲ ಮಾಡ್ತೇವೆ. ಆದ್ರೂ ಕೆಲವು ಸಾರಿ ಕಷ್ಟಗಳು ಬರುತ್ತೆ. ಆದ್ರೆ ಕೆಲವರು ಪೂಜೆ ಪುನಸ್ಕಾರ ಏನು ಮಾಡ್ತಾ ಇರಲ್ಲ, ಆದ್ರೂ ಅಲ್ಲಿ ಅವರ ವೈಭೋಗ ಆಮೇಲೆ ಅವ್ರು ಮಾಡ್ತಾ ಇರೋಂತ ಕೆಲ್ಸಗಳು ತಪ್ಪಾಗಿರುತ್ತೆ. ಆದ್ರೂ ಅವರು ಶ್ರೀಮಂತರಾಗಿರ್ತಾರೆ, ಅವರು ಒಳ್ಳೆ ರೀತಿ ಇರ್ತಾರೆ. ಕೆಲವರು ಕಷ್ಟಗಳ ಕಾರ್ಪಣ್ಯಗಳಲ್ಲಿ ಮುಳುಗಿರ್ತಾರೆ. ಇದು ಯಾಕೆ ಈ ತರ ಆಗತ್ತೆ? ನೋಡಿ, ನಿಮ್ಗೆ ಫಸ್ಟ್ ಆಫ್ ಆಲ್ ಸುಖ ಎಂತ ಗೊತ್ತಿಲ್ಲ. ನಿಮ್ಗೆ ಎಂತಂದ್ರೆ ಈ ಭೌತಿಕ ಸುಖವೇ ನೀವು ಸುಖ ಅಂತ ಭಾವಿಸ್ತೀರಿ, ಇದು ನಮ್ಮ ತಪ್ಪು. ಹಾಗಾಗಿ ಅವ ಎಂತ ದೇವರನ್ನು ಮಾಡ್ತಾ ಇಲ್ಲ, ಪ್ರೀವಿಯಸ್ ಲೈಫ್ ಅವನ ಪುಣ್ಯ ಉಂಟು, ಈ ಲೈಫ್ ಕಳಿಸ್ತಾ ಇದ್ದಾನೆ, ನೆಕ್ಸ್ಟ್ ಲೈಫ್ ಅವ ಇರುವೆ ಕೂಡ ಆಗ್ಬೋದು. ಹಾಗಾಗಿ ಮತ್ತೆ ಎಂತ ಅಂದ್ರೆ ನೋಡಿ, ನಾವು ದೇವರ ಇದೆಲ್ಲ ಮಾಡ್ತೇವೆ, ಇದು ನಾವು ಅದಕ್ಕೋಸ್ಕರ ಮಾಡೋದಲ್ಲ. ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಕಷ್ಟ ಹೇಗೆ ಕೇಳದೆ ಬರ್ತದೆ, ಸುಖವು ಕೇಳದೆ ಬರ್ತದೆ, ಅದಕ್ಕೋಸ್ಕರ ಮಾಡೋದಲ್ಲ. ಮತ್ತೆ ಹೇಗಂದ್ರೆ ಇದಕ್ಕೆ ನಾನೊಂದು ಶ್ಲೋಕವನ್ನು ಶ್ರೀಮದ್ ಭಾಗವತ 2ನೇ ಸ್ಕಂದ ಶ್ಲೋಕವನ್ನು ಹೇಳ್ತೇನೆ. ಒಂದು ನಿಮಿಷ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿಯೋಗೇನ ಯಜತೆ ಪುರುಷಂ ಪರ. ಅಂದ್ರೆ ಇಲ್ಲಿ ಅಕಾಮ ಅಂದ್ರೆ ಯಾವುದೇ ಕಾಮ ಇಲ್ಲ. ಈಗ ಪ್ರಹ್ಲಾದ್ ಮಹಾರಾಜ್ ನರಸಿಂಹ ಬರ್ತಾರೆ, ನರಸಿಂಹದೇವರು ಬಂದು ಹಿರಣ್ಯಕಶಿಪುವನ್ನು ಕೊಲ್ತಾರೆ. ಕೊಂದ ಮೇಲೆ ಪ್ರಹ್ಲಾದ್ ಮಹಾರಾಜ್ ಹೋಗ್ತಾರೆ. ಹೋದ ಕೂಡಲೇ
ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ ಆ ಪ್ರಹ್ಲಾದ ಮಹಾರಾಜ ಅನನ್ಯ ಭಕ್ತಿಯಲ್ಲಿ. ನಿನಗೆ ಎಂತ ಬೇಕು ಕೇಳು. ಅದಕ್ಕೆ ಪ್ರಹ್ಲಾದ ಮಹಾರಾಜ್ ಹೇಳುದು, ನಾನು ಅಸುರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ಮತ್ತೆ ನಾನು ಈ ರಜೋಗುಣ ಇದರಲ್ಲಿ ಆಲ್ರೆಡಿ ಇದ್ದೇನೆ. ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡುವುದಲ್ಲ, ವ್ಯಾಪಾರ ಮಾಡುವುದಲ್ಲ. ಜೀವಿಯರ ಸ್ವರೂಪ ನಿತ್ಯ ಕೃಷ್ಣದಾಸ್, ನಿನ್ನ ಸೇವೆ ಮಾಡುವುದು ಜೀವಿಯ, ಅದು ಪ್ರಜಾಪ್ರಭುತ್ವ ಹಕ್ಕು. ಹಾಗಾಗಿ ನಮ್ಗೆ ಏನು ಬೇಡ. ಇದಕ್ಕೆ ಹೇಳುವಂಥದ್ದು ಅಕಾಮ, ಯಾವುದೇ ಬೇಡ, ಅದು ನಮ್ಗೆ ಎಲ್ಲ ಬೇಕು. ಮತ್ತೆ ಸರ್ವಕಾಮ. ಸರ್ವಕಾಮ ಅಂದ್ರೆ ಈಗ ನೀವು ಹೇಳಿದ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗುದಂತ, ನನಗೆ ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು, ಧನಂ ದೇಯಿ, ಪುತ್ರಂ ದೇಯಿ, ಗಂಡನಿಗೆ ಅದು ಮಾಡು, ಇದು ಮಾಡು, ಇದು ಮಾಡು, ತುಂಬಾ ಲಿಸ್ಟ್ ಇರ್ತದೆ. ಇದಕ್ಕೆ ಅಕಾಮ ಅಂತ ಹೇಳುವಂಥದ್ದು ಸರ್ವಕಾಮ. ಮೋಕ್ಷಕಾಮ ಅಂದ್ರೆ ತುಂಬಾ ಈ ಸೋಕಾಲ್ಡ್ ಮೆಡಿಟೇಷನ್ ಸೆಂಟರ್ಸ್ ನವರೆಲ್ಲ ಇದ್ದಾರೆ, ತುಂಬಾ ಮಾಯವಾದಿಗಳು. ಅವ್ರು ಹೇಳುವಂಥದ್ದು ನಮ್ಗೆ ದೇವರಲ್ಲಿ ಒಂದಾಗಬೇಕು. ಹಾಗಾಗಿ ಈ ಎಂತ ಹೇಳೋದು, ಸರ್ವಕಾಮ ಮತ್ತೆ ಮೋಕ್ಷಕಾಮ ಇದು ಮೇನ್ ಅಲ್ಲ, ನಮ್ಗೆ ಅಕಾಮ ಬೇಕು. ನಿಜವಾದ ಬುದ್ಧಿವಂತ ಕೃಷ್ಣನಲ್ಲಿ ಹೋಗಿ ಎಂತ ಮಾಡುವಂತಂದ್ರೆ, ಈಗ ನೋಡಿ ಕುಂತಿಮಾರಾಣಿ ಎಂತ ಹೇಳುವಂತದ್ದು, ನನಗೆ ಇನ್ನೂ ಕಷ್ಟ ಕೊಡು, ಜಾಸ್ತಿ ಕಷ್ಟ ಕೊಡು, ಕಷ್ಟ ಬಂದಾಗ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ನಮ್ಗೆ ಸುಖ ಎಂತ ಅಂತ ಗೊತ್ತಿಲ್ಲ, ನಾವೆಂತ ಈ ಭೌತಿಕ ಸುಖವನ್ನೇ ಸುಖ ಅಂತ ಭಾವಿಸ್ತೇವೆ. ಇದು ನಮ್ಮ ತಪ್ಪು. ತಿಳಿತಾ ಮಾತಾಜಿ? ಗೊತ್ತಾಯ್ತು. ಆದ್ರೆ ನಾವು ಭೌತಿಕವಾಗಿ ನಾವು ಜೀವನ ಮಾಡ್ತಾ ಇರ್ಬೇಕಂದಾಗ ನಮಗೆ ಎಲ್ಲಾ ಫೆಸಿಲಿಟೀಸ್ ಗಳು ಬೇಕಾಗತ್ತೆ ಅಲ್ವಾ? ನೋಡಿ, ಇನ್ನೊಂದು ಇದಕ್ಕೆ ಉದಾಹರಣೆ ಪ್ರಭುಪಾದ ಹೇಳ್ತಾರೆ, ಆನೆ ಎಷ್ಟೋ ಕ್ವಿಂಟಲ್ ತಿಂತದೆ, 10 ಕ್ವಿಂಟಲ್ ದಿವಸಕ್ಕೆ ತಿಂತದೆ. ಆನೆಗೆ ಕೊಡ್ಲಿಲ್ವಾ ಕೃಷ್ಣ? ಮಾತಾಜಿ ನಿಮ್ಮ ಹತ್ರ ಪ್ರಶ್ನೆ. ಕೊಟ್ಟಿದ್ದಾರೆ. ನಮ್ಗೆ ಕೂಡ ಕೊಡ್ತಾರೆ, ಆದ್ರೆ ನಮ್ಗೆ ನಂಬಿಕೆ ಇಲ್ಲ ಕೃಷ್ಣನ ಮೇಲೆ, ಅಷ್ಟೇ. ಕೊಟ್ಟೇ ಕೊಡ್ತಾನೆ. ಯಾಕೆಂದ್ರೆ ಆನೆ ಕೂಡ ಮಗು ಕೃಷ್ಣಂದು, ನಾವು ಕೂಡ ಕೃಷ್ಣನ ಮಗು. ಆದ್ರೆ ನಮ್ಗೆ ನಂಬಿಕೆ ಇಲ್ಲ, ಆನೆಗೆ ನಂಬಿಕೆ ಉಂಟು. ಹಾಗಾದ್ರೆ ನಾವು ಮಕ್ಕಳನ್ನ ಬೆಳೆಸೋದು ಮಾಡೋದು ಅದೆಲ್ಲ ನಮ್ಮ ಅದೆಲ್ಲ ಕರ್ತವ್ಯ ಅಲ್ಲ? ಹಾಗಾದ್ರೆ ಅದು ಪಾಡಿಗೆ ಅದು ನಡೀತಾ ಇರತ್ತೆ, ನಾವು ನಮ್ಮ ಕೃಷ್ಣ ಪ್ರಜ್ಞೆ ಇರ್ಬೇಕು ಅಂತ. ಅದು ಕರ್ತವ್ಯ, ಆದ್ರೆ ಮುಖ್ಯ ಕರ್ತವ್ಯ ಕೃಷ್ಣನ ಸೇವೆ ಮಾಡೋದು ಮುಖ್ಯ ಕರ್ತವ್ಯ. ಹೇಗಂದ್ರೆ ನಾವು ಮುಖ್ಯ ಕರ್ತವ್ಯವನ್ನು ನಾವು ಮರ್ತಿದ್ದೇವೆ. ಹೇಗೆಂದ್ರೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬರಿಗೆ ನನ್ನ ಒಬ್ಬ ಈ ಕೃಷ್ಣ ಪ್ರಜ್ಞೆ ಒಬ್ಬ ನನ್ನ ಮಿತ್ರ ಇದ್ದಾರೆ, ಡಿವೋಟಿ. ಅವರು 2003 ಒಬ್ಬರಿಗೆ ಪ್ರಚಾರ ಮಾಡಿದ್ರು, ಸ್ಪೀಚ್ ಮಾಡಿದ್ರು. ಅವ್ರು ತಗೊಳ್ಳೇ ಇಲ್ಲ. ಗೊತ್ತಾಯ್ತಾ? ನೀವು ಕೇಳಿ, ಕರೆಕ್ಟ್ ಕೇಳಿ. 3 ಹೋದ್ರು, 4 ಹೋದ್ರು, 5 ಹೋದ್ರು, ಒಳ್ಳೆ ಬಿಸ್ನೆಸ್ ಎಲ್ಲ ಇತ್ತು. 6 ಹೋದ್ರು. ಅವ್ರೆಂತ ಹೇಳಿದಂದ್ರೆ, ನೀವು ಹೇಳಿದಾಗೆ ನಮ್ಮ ಕರ್ತವ್ಯ ನಮ್ಮ ಮಕ್ಕಳನ್ನು ದೊಡ್ಡದು ಮಾಡ್ಲಿಕ್ಕೆ, ಅವರಿಗೆ ಇದು ಮಾಡ್ಲಿಕ್ಕೆ, ಅದು ನನ್ನ ಕರ್ತವ್ಯ. ಈ ಕೃಷ್ಣ ಪ್ರಜ್ಞೆ ನನ್ನ ಕರ್ತವ್ಯ ಅಲ್ಲ ಅಂತ ಹೇಳಿ. ಕರ್ತವ್ಯ ಅಲ್ಲ ಅಲ್ಲ. ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಹಾಗಾಗಿ ಅವ್ರು ಹೇಳಿದ್ರು, ಯಾರು ನಮ್ಮ ಭಕ್ತರು ಒಬ್ಬರನ್ನು ಪ್ರೀಚ್ ಮಾಡ್ಲಿಕ್ಕೆ ಹೋದ್ರು. 4 ವರ್ಷ ಹೋಗಿದ್ದಾರೆ. ಅವ್ರು ಹೇಳಿದ್ರು, ನಮ್ಮ ಭಕ್ತರಿಗೆ ಹೇಳಿದ್ರು, ನಮ್ದು ಕರ್ತವ್ಯ ನೀವು ಹೇಳಿದಾಗ ಈ ಕೃಷ್ಣ ಪ್ರಜ್ಞೆ ಮಾಡೋದು ನಮ್ಮ ಕರ್ತವ್ಯ ಇಲ್ಲ. ನಮ್ದು ಕರ್ತವ್ಯ ನಾನು ದುಡಿಬೇಕು, ಒಳ್ಳೆ ಸಂಪಾದನೆ ಫ್ಯಾಮಿಲಿಯನ್ನು ನೋಡ್ಬೇಕು, ಇದು ನನ್ನ ಕರ್ತವ್ಯ. ಅವ್ರು ಹೇಳಿದ್ರು. ತಿಳಿತಾ ನಿಮ್ಗೆ? ನಮ್ಮ ಭಕ್ತರು ಹೇಳಿದಲ್ಲ, ಅವ್ರು ಯಾರು ಇನ್ನೊಬ್ರು ನಿಮ್ಮಾಗೆ ಯಾರು ಹೇಳ್ತಾರೆ, ಒಬ್ರು ಹೇಳಿದ್ರು. 2006 ಅವರಿಗೆ ಒಂದು ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಆಗಿ ICU ಅಲ್ಲಿ 6 ತಿಂಗಳಿತ್ತು. ಮತ್ತೆ ಕರೆಕ್ಟ್ 1 ವರ್ಷದಲ್ಲಿ ಸ್ವಲ್ಪ ಅಂದ್ರೆ ನಡಿಲಿಕ್ಕೆ ಆಗ್ತದೆ. ಮತ್ತೆ ಇಮಿಡಿಯೇಟ್ ಯಾವಾಗ ಅವ್ರಿಗೆ ನಡಿಲಿಕ್ಕೆ ಆಯ್ತು, ದೇವಸ್ಥಾನಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ 13 ವರ್ಷದಿಂದ ಬರ್ತಾ ಇದ್ದಾರೆ. ಮತ್ತೆ ಅವ್ರೀಗ ಡೈಲಿ ಕೂಗ್ತಾ ಇದ್ದಾರೆ ದೇವರೆದ್ರು. 4 ವರ್ಷ ಕಂಟಿನ್ಯೂಸ್ ಬಂದಿದ್ದಾರೆ, ನಾನು ಬರ್ಲಿಲ್ಲ, ಸೀರಿಯಸ್ ತಗೊಳ್ಳಿಲ್ಲ. ಆದ್ರೆ ಈಗ ಅವರಿಗೆ ಮಕ್ಕಳುಂಟು, ಹೆಂಡತಿ ಉಂಟು, ಆರಾಮ್ಸೆ ಹೋಗ್ತಾ ಉಂಟು ಫ್ಯಾಮಿಲಿ. ಅವರು ಚೇರಲ್ಲಿ ಕೂತ್ಕೊಳ್ತಾರೆ ಅಷ್ಟೇ, ಅವರಿಗೆ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಚೇರಲ್ಲಿ ಕೂತ್ಕೊಂಡು ಈ ಜಪ ಮಾಡ್ತಾರೆ, ಸ್ವಲ್ಪ ಊಟ ತಿಂತಾರೆ ಅಷ್ಟೇ. ಆದ್ರೆ ಅವ್ರ ಫ್ಯಾಮಿಲಿ ಆಗ್ತಾ ಉಂಟು, ನಡೀತಾ ಉಂಟು. ಹೇಗೆ ಇದು? ಹೇಗೆ ಇದು? ಹೇಗೆ ಅಲ್ಲ, ಇದಕ್ಕೆ ಉತ್ತರ ಕೊಡಿ. ಇದು ಹೇಗೆ ಆಯ್ತು? ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಿದ್ರು ಕೂಡ ಅದು ಸಂಸಾರ ಜೀವನ ಅದೆಲ್ಲ ನಡೀತಾನೆ ಇರುತ್ತೆ ತನಿಗೆ ತಾನೆ ಅಂತ ಹೇಳ್ಬಿಟ್ಟು. ನಡೀತದೆ, ಅದು ನಡೀತದೆ. ಈಗ ನೋಡಿ ಅವ್ರದ್ದು ಎಕ್ಸಾಂಪಲ್, 13 ವರ್ಷ ಎಂತ ಇನ್ಕಮ್ ಇಲ್ಲ, ಮನೆಯಲ್ಲಿ ಚೇರಲ್ಲಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಅವರಿಗೆ ಒಂದು ಕಾಲು ಅಂದ್ರೆ ನಡಿಲಿಕ್ಕೆ ಆಗುದಿಲ್ಲ, ಕೈಯೆಲ್ಲ ಬರುವುದಿಲ್ಲ. ಅವರ ಮಕ್ಕಳು ಇಂಜಿನಿಯರಿಂಗ್ ಎಲ್ಲ ಆಗಿ ಕಲ್ತು ಕೂಡ ಆಯ್ತು, ಎಲ್ಲ ಆಯ್ತು. ಈಗ
ಅದು ಹೇಗೆ? ಅದಕ್ಕೆ ಓದಿಸ್ಲಿಕ್ಕೆ ಅವರಿಗೆಲ್ಲ ಅವ್ರು ಓದಿಸಕ್ಕೆ ಅದ್ ಮಾಡಕ್ಕೆ ಅದೆಲ್ಲ ಇವ್ರಿಗೆ ಮಾಡಿರೋದ್ರಿಂದ ಇವರು ಏನ್ ಮಾಡ್ಲಿಲ್ಲ, ಎಂತ ಇಲ್ಲ ಇವ್ರ ಹತ್ರ. ಫಸ್ಟ್ ಆಫ್ ಆಲ್ ಏನು ಮಾಡ್ಲಿಲ್ಲ, ಏನು ಇಲ್ಲ, ಝೀರೋ. ಅವರಿಗೆ ಅವರೇ ಓದಿ ಮಕ್ಕಳು ದೊಡ್ಡವರಾಗಿ ಅವರು ಅದೆಲ್ಲ ವ್ಯವಸ್ಥೆ ಆಗಿದೆ. ಕೃಷ್ಣ ಮಾಡಿದಾನೆ, ಕೃಷ್ಣ ನೋಡ್ತಾನೆ ಎಲ್ಲ. ಅವರ ಅಕ್ಕಂದಿರು ಎಲ್ಲರೂ ಎಲ್ಲ ಸಹಾಯ ಮಾಡಿದ್ರು, ಎಲ್ಲ ಆಗಿದೆ. ಕೃಷ್ಣ ಮಾಡ್ತಾನೆ. ಎಂತ ನಾವು ನೋಡಿ, ನಮ್ಮಲ್ಲಿ ನಂಬಿಕೆ ಅದು ಕೊರತೆ ಅಂದ್ರೆ ನಂಬಿಕೆ ಇಲ್ಲ ಅಷ್ಟೇ. ಎಲ್ಲ ಆಗ್ತದೆ, ಕೃಷ್ಣ ಮಾಡ್ತಾನೆ. ಆದ್ರೆ ನಮ್ಗೆ ಕೃಷ್ಣ ಮೇಲೆ ನಂಬಿಕೆ ಇಲ್ಲ, ಕೃಷ್ಣ ಮಾಡ್ತಾನೆ ಅನ್ನೋದು ಇದೆ. ನಿಮ್ಗೆ ಅರ್ಥ ಆಗ್ಲಿ ಅಂತ ಎಕ್ಸಾಂಪಲ್ ಕೊಟ್ಟದ್ದು. ಆಯ್ತು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಓಕೆ. ಪ್ರಭುಜಿ, ಚಾಟ್ ಅಲ್ಲಿ ಒಂದು ಕ್ವಶನ್ ಇದೆ. ಹೇಳಿ. You told women should marry and not to be brahmachari. Then can they do nishkarma karma yoga? Yeah, they serving women ಕ್ವಾಲಿಟಿ ಅಂತ ಪ್ರಭುಪಾದ ಹೇಳ್ತಾರೆ. ಸೀತೆಯಲ್ಲಿ 2 ಗುಣ ಇತ್ತಂತೆ. ಒಂದು ಟು ಬಿ ಎ ಚೇಸ್ಟ್ ವಿಮೆನ್, ಅಂದ್ರೆ ಹಸ್ಬೆಂಡ್ ಗೆ ಚೇಸ್ಟ್, ಮತ್ತೆ ಸರ್ವಿಂಗ್ ಆಟಿಟ್ಯೂಡ್. ಹಾಗಾಗಿ ಗಂಡನಿಗೆ ಆ ಸೇವೆ ಮಾಡೋದ್ರಿಂದ ಆ ನಿಷ್ಕಾಮ ಕರ್ಮ ಯೋಗ ಬರ್ತದೆ, ಆ ಸೇವಾ ಭಾವದಿಂದ. ಯಾಕಂದ್ರೆ ಮತ್ತೆ ಬೇರೆ ಪ್ರಶ್ನೆ ಇಲ್ಲ ಪ್ರಭು. ಓಕೆ, ನಾವು ಮುಕ್ತಾಯ ಮಾಡುವ. ವಾಂಚಾ ಕಲ್ಪತರೋ ವಿಷ್ಯ ಕೃಪಾ ಸಿಂಧು